जगतो माता धाता पितामहः वेद्यं पवित्रम् ओंकारं ऋक्सामयजुरेव च. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು. ಓಂಕಾರ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಕೇಳಿಸ್ತಾ ಇತ್ತಾ? ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಒಂದ್ ಸೆಕೆಂಡ್. ಹರೇ ಕೃಷ್ಣ. ಹೇಗಿದ್ದ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ಕೀರ್ತನೆ ಮಾಡೋಣ. ಕೀರ್ತನೆ ಮಾಡಿ ಹಾಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ, ಜಯ ಗೋಪಿ ಜನವಲ್ಲಭ, ಜಯ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗಿರಿವರಧಾರಿ, ಯಶೋದನಂದನ ವೃಜ ಜನರಂಜನ, 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 ಯಮುನಾ ತೀರಾ ವನಚಾರಿ, ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀವೆಲ್ಲ ಹೇಳ್ಬೋದು ನನ್ನ ಜೊತೆ, ಅನ್ಮ್ಯೂಟ್ ಮಾಡಿನೂ ಬೇಕಾದ್ರೆ ಹೇಳ್ಬೋದು, ತೊಂದರೆ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. हरिनाम संकीर्तन की जय, श्री श्री राधा गोविंद की जय, श्रीला प्रभुपाद की जय, अनंत कोटि वैष्णव वृंद की जय, भगवद्गीता ग्रंथराज की जय. ಇಲ್ಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಕೋರ್ಸಿನ ಇವತ್ತಿನ ಅಧ್ಯಾಯ 9, ರಾಜವಿದ್ಯಾ ರಾಜಗುಹ್ಯ ಯೋಗ, ಪರಮಗುಹ್ಯವಾದಂತಹ ಜ್ಞಾನ. ಏನು ಹಾಗಂದ್ರೆ ಪರಮಗುಹ್ಯ ಅಂದರೆ? ಯಾರಾದರೂ ಹೇಳ್ತೀರಾ ಏನು ಪರಮಗುಹ್ಯ ಅಂದರೆ? ರಾಜವಿದ್ಯಾ ಅಂದರೆ ತೊಂದರೆ ಇಲ್ಲ, ತಪ್ಪು ಸರಿ ಅನ್ನುವಂಥದ್ದಲ್ಲ. ಯಾರಾದರೂ ಹೇಳ್ತೀರಾ ಏನು ರಾಜಗುಹ್ಯ ಅಂದರೆ?
हरे कृष्णा। मेडिटेशन का बारे में है क्या? आई डोंट नो. आई डोंट. मेडिटेशन का है. ರೂಪಾ ಶೆಟ್ಟಿ ಅವರೇ, ಹಾ, ನೀವು ಮುಂಬೈದವರಾ ಮಾತಾಜಿ? ಹಾ, ಹೌದು ಹೌದು. ನೀವು ಹಿಂದಿ ಮಾತಾಡ್ತಾ ಇದ್ದೀರಾ, ಅದಕ್ಕೆ ಗೊತ್ತಾಯ್ತು. हरे ಸಾರಿ. कृष्णा। नहीं नहीं नहीं, कोई प्रॉब्लम नहीं है माता जी। यू कैन टॉक टू मी इन हिंदी आल्सो, आप हिंदी में भी बात कर सकते हो, मेरे से कोई प्रॉब्लम नहीं है। लेकिन ಈಗ ಹಾ, ಸೊ ಈಗ ರಾಜಗುಹ್ಯ ಅಂದ್ರೆ ಇದು ಸೀಕ್ರೆಟ್. ಗುಹ್ಯ ಅಂದ್ರೆ ಸಂಸ್ಕೃತದಲ್ಲಿ ರಹಸ್ಯ ಅಂತ. ಗುಹ್ಯ ಸೀಕ್ರೆಟ್ ಅಲ್ಲಿ ಸೀಕ್ರೆಟ್ ಅಂತ. ಅದರಿಂದ ಇದು ಅತ್ಯಂತ ಟಾಪ್ ಮೋಸ್ಟ್ ಸೀಕ್ರೆಟ್ ರಾಜಗುಹ್ಯ. ಈಗ ಹೇಳ್ತಾ ಇರುವಂಥದ್ದು ಅಷ್ಟು ಪರಮ ರಹಸ್ಯವಾದಂತಹ ಜ್ಞಾನ ಅನ್ನುವಂಥದ್ದು. ಅದೇ ಓಕೆ, ಓಕೆ. ಕಂಟಿನ್ಯೂ ಮಾಡೋಣ ಪ್ರಾರ್ಥನೆಯೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांता स्वामी निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे, हरे कृष्णा 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 हरे हरे, हरे राम 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 हरे हरे. ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನಿನ ಅಧ್ಯಾಯದಲ್ಲಿ ನಾವು ಭಕ್ತಿಯೋಗದ 2ನೇ ಅಧ್ಯಾಯದ ಹೆಸರೇನು? ನಿನ್ನೆ 8ನೇ ಅಧ್ಯಾಯ. ನಿನ್ನೆ ನಾವು ನೋಡಿದ್ವಲ್ಲ, ಅಧ್ಯಾಯದ ಹೆಸರು ಅತ್ಯಂತ ಸ್ಪೆಷಲ್ ಅಧ್ಯಾಯ, ಇಂಪಾರ್ಟೆಂಟ್ ಅಧ್ಯಾಯ ಭಗವದ್ಗೀತೆಯಲ್ಲಿ, ಎಲ್ರಿಗೂ ಗೊತ್ತಿರಬೇಕು. ಯಾಕೆ? ನಿನ್ನಿನ ಅಧ್ಯಾಯದ ಹೆಸರು ಹರೇ ಕೃಷ್ಣ. ಕೇಳಿಸ್ತಾ ಇದೆ ಅಲ್ವಾ? ಮತ್ತೇನಾದರೂ ಸೌಂಡ್ ಪ್ರಾಬ್ಲಮ್ ಆಯ್ತಾ? ಇಲ್ಲಲ್ಲ? ನಿನ್ನಿನ ಅಧ್ಯಾಯದ ಹೆಸರು ಭಗವತ್ ಪ್ರಾಪ್ತಿ, ಅಕ್ಷರ ಬ್ರಹ್ಮ ಯೋಗ. ಯಾಕೆ ಮರೆತು ಬಿಟ್ರ? ನಾವು ಹೇಗೆ ಭಗವಂತನನ್ನ ಇದೇ ಜನ್ಮದಲ್ಲಿಯೇ ನಾವು ಭಗವಂತನ ಪ್ರಾಪ್ತಿಯನ್ನ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಮಾಡ್ಕೋಬಹುದು? ಹೇಗೆ ನಮಗೆ ಭಗವಂತನ ಪ್ರಾಪ್ತಿ ಆಗುತ್ತೆ ನಿನ್ನಿನ ಅಧ್ಯಾಯದ ಪ್ರಕಾರ? ಅಂತ್ಯಕಾಲೇ ಚ ಮಾಮೇವ ನರನ್ಮುಕ್ತ್ವಾ ಕಲೇವರಂ. ಒಂದೇ ಸದಾ ಸದಾ ನೆನಪು, ಸದಾ ದೇವರ ಸ್ಮರಣೆಯಿಂದ, ಎಸ್ಪೆಷಲಿ ಅಂತ್ಯಕಾಲದಲ್ಲಿ ಸಾಯುವಾಗ ಭಗವಂತನನ್ನ ನೆನೆದರೆ ಖಂಡಿತವಾಗಿಯೂ ನಮಗೆ ಭಗವದ್ಧಾಮ ವೈಕುಂಠ ಸೇರ್ಲಿಕ್ಕೆ ಆಗ್ತದೆ. ಸೊ ಅದಕ್ಕೋಸ್ಕರ ಅಜಾಮಿಳನ ಕಥೆಯನ್ನ ನೋಡಿದ್ವಿ. ಅವನು ಅಂತಹ ಒಂದು ಪತನವನ್ನ ಹೊಂದಿದ್ದರೂ ಸಹಿತ ಅವನ ಭಕ್ತಿಯಲ್ಲಿ ಅವನು ಮೊದಲು ಮಾಡಿರುವಂತಹ ಸುಕೃತಗಳಿಂದ, ಭಗವಂತನ ಕೃಪೆಯಿಂದ ಅವನಿಗೆ ನಾರಾಯಣ ಅಂತ ಮಗನಿಗೆ ಹೆಸರಿಟ್ಟು, ಆ ನಾರಾಯಣನನ್ನ ಕರೆದಿದ್ದಕ್ಕೆ ಏನಾಗ್ತಾನೆ? ಅವನು ನರಕದ ಲೋಕಗಳಿಂದ ಪಾರಾಗ್ತಾನೆ. ಇಲ್ಲಾಂದ್ರೆ ಅವನಿಗೆ ನರಕನೇ ಕೆಳಗೆ ಹೋಗ್ಬೇಕು, ಅಧಮಗತಿಗೆ ಇಳಿಬೇಕು ಅವನು ಮಾಡಿರುವ ಕೃತ್ಯ ಆ ಕ್ಷಣಕ್ಕೆ. ಆದ್ರೆ ಅದು ಒಂದು ನಾಮಸ್ಮರಣೆಯಿಂದ, ಹರಿನಾಮಸ್ಮರಣೆ ಎಷ್ಟು ಪವರ್ಫುಲ್ ಅಂದ್ರೆ ಹರಿ
ನಿಮಗೆ ಅನುಭವ ಆಗ್ತಾ ಹೋಗುತ್ತೆ. ಇವಾಗ ಶುರು ಮಾಡ್ಕೊಂಡಿದ್ದೀರಾ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾ ಇರಿ ಪ್ರತಿನಿತ್ಯ, ಅದರ ಅನುಭವ ನಿಮಗೇನೆ ಆಗ್ತಾ ಹೋಗುತ್ತೆ. ಹೇಗಷ್ಟು ಪವರ್ಫುಲ್ ಅದು ಹರಿನಾಮ ಅಂದರೆ ಎಲ್ಲ ಸಮಸ್ಯೆಗಳಿಗೂ ಏನೂ ಇಲ್ಲ, ಎಕ್ಕಶ್ಚಿತ ಅನಿಸ್ಬಿಡುತ್ತೆ ಅದ್ರ ಎದುರುಗಡೆ. ನಾವು ಅಷ್ಟು ಅಂದರೆ ದೃಢವಾಗಿ ನಾವು ಅದನ್ನು ಹಿಡ್ಕೊಂಡಾಗ, ನಾಮಕ್ಕೆ, ಹರಿನಾಮಕ್ಕೆ ಅಥವಾ ನಾಮರೂಪ ಹರಿಗೆ ಶರಣಾಗತರಾದಾಗ, ಅದರಿಂದ ಯೋಗ ಮಿಶ್ರಿತ ಭಕ್ತಿಯನ್ನು ಮಾಡಬೇಕು. ಓಮಿತ್ಯಾಕ್ಷರಂ ಬ್ರಹ್ಮ, ಅವನಿಗೂ ಭಗವಂತನನ್ನ ದೃಢವಾಗಿ ಅವನನ್ನು ಸ್ಮರಿಸುವುದರಿಂದ ಅವನಿಗೆ ಅವರು ಪ್ರಿಯರಾಗ್ತಾರೆ. ಮತ್ತು ಭಗವಂತ ಕೃಷ್ಣ ಶುದ್ಧ ಭಕ್ತಿಯಿಂದ ನಾವು ಅವನನ್ನು ಸ್ಮರಿಸೋದ್ರಿಂದ ಅವನನ್ನು ನಾವು ಪಡೆಯಬಹುದು. ಅದರಿಂದ ಪ್ರತಿನಿತ್ಯ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ 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 ಸಾವಿನ ಸಮಯದಲ್ಲಿ ನಮಗೆ ಭಗವಂತನ ಸ್ಮರಣೆ ಮಾಡೋದು ತುಂಬ ಸುಲಭವಾಗತ್ತೆ. ಇಲ್ಲ ಅಂದರೆ ಧರ್ಮರಾಜ ಹೇಳಿದ ಹಾಗೆ ಆ ಯಕ್ಷ ಪ್ರಶ್ನೆಯಲ್ಲಿ ನಾವು ಸಾವಿನ ತಯಾರಿಯನ್ನೇ ಮಾಡ್ಕೊಳ್ಳದೆ ಹಾಗೆ ಇನ್ನು ಬದುಕ್ತಾ ಹೋದರೆ ಮತ್ತೆ ಮತ್ತೆ ಹುಟ್ಟುತ್ತೇವೆ, ಮತ್ತೆ ಮತ್ತೆ ಇಲ್ಲಿ ಸಾಯ್ತಾ ಇರ್ತೇವೆ. ಐಹಿಕ ಪ್ರಪಂಚ ದುಃಖಾಲಯ ಅಶಾಶ್ವತ ಅಂತ ಹೇಳ್ತಾನೆ ಅಲ್ವಾ. ಈ ದುಃಖಾಲಯ ಅಶಾಶ್ವತದಿಂದ ನಾವು ಪಾರಾಗಬೇಕು ಅಂದರೆ ನಮಗಿರೋದು ಒಂದೇ ದಾರಿ. ಮತ್ತೆ ಯಾಕೆ ನಾವು ದೇವತೆಗಳಿಗೆ ಶರಣಾಗ್ತೇವೆ, ಅಥವಾ ಯಾಕೆ ನಾವು ಹೇಗೆ ನಮ್ಮ ಶ್ರದ್ಧೆಯ ಪ್ರಕಾರ ಇತರ ದೇವತೆಗಳಲ್ಲಿ ಇರುವಂತೆ ಮಾಡ್ತಾನೆ. ಆದರೆ ಯಾರು ಕೃಷ್ಣನನ್ನು ಸ್ಮರಿಸ್ತಾ ಸಾಯ್ತಾರೆ ಅವರು ಕೃಷ್ಣನ ಲೋಕಕ್ಕೆ ಬರ್ತಾರೆ. ಇತರ ದೇವತೆಗಳನ್ನು ಪೂಜೆ ಮಾಡುವವರು ಇತರ ದೇವತೆಗಳ ಲೋಕಕ್ಕೆ ಹೋಗ್ತಾರೆ ಅನ್ನೋದನ್ನು ಸಹಿತ ಅವನು ಹೇಳ್ತಾನೆ. ಇವತ್ತಿನ ಅಧ್ಯಾಯದಲ್ಲಿ ಭಗವಂತ ನಮಗೆ ಅವನ ಅಚಿಂತ್ಯ ರೂಪ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು, ಮತ್ತು ಜ್ಞಾನ ಅವನು ಯಾರು ಅನ್ನುವಂಥದ್ರ ಬಗ್ಗೆ. ಯಾರು ಭಕ್ತಿಯನ್ನ ಮಾಡುವುದಿಲ್ವೋ ಏನಾಗತ್ತೆ ಅವರಿಗೆ ಅನ್ನೋದನ್ನು ನಾವು ನೋಡ್ಬೋದು. ಮತ್ತೆ ಭಕ್ತಿಯ ಯೋಗದ ಅಥವಾ ಭಕ್ತಿ ಸೇವೆಯ ವೈಭವಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲ ಅರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಶ್ರೀ ಭಗವಾನುವಾಚ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮ್ಯ ಅನುಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸಿಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಹರೇ ಕೃಷ್ಣ. ಒಂದು ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅವನ ಮೇಲೆ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡಬೇಕು. ಕೃಷ್ಣ ಒಂದೇ ಜಗದ್ಗುರು, ಅವನನ್ನ ಗುರುನೂ ಹೌದು ಮತ್ತು ದೇವೋತ್ತಮ ಪರಮ ಪುರುಷನೂ ಹೌದು. ಆದಿ ಮಧ್ಯ ಅಂತ್ಯವಿಲ್ಲದವನು ಹೌದು. ಅವನು ಆದಿಯೇ ಇಲ್ಲದವನು, ಹುಟ್ಟೇ ಇಲ್ಲದವನು, ಅಚಿಂತ್ಯನು. ಹೀಗೆ ಅವನನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅವನ ಮೇಲೆ ಅಸೂಯೆ ಅನ್ನುವಂಥದ್ದು ಇರುವುದಿಲ್ಲ. ಅದರಿಂದ ಕೃಷ್ಣ ಹೇಳ್ತಾನೆ, ನನ್ನ ಮೇಲೆ ನಿನಗೆ ಅಸೂಯೆ ಇಲ್ಲವಾದುದರಿಂದ ಈ ಗುಹ್ಯತಮ, ಗುಹ್ಯತರ ಗುಹ್ಯತಮ ಅಂತ ಅಂದರೆ ರಹಸ್ಯದಲ್ಲಿಯೇ ರಹಸ್ಯವಾದಂತಹ ಜ್ಞಾನ, ಆ ಸಾಕ್ಷಾತ್ಕಾರವನ್ನು ನಾನು ನಿನಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ತಿಳಿದು ನೀನು ಭೌತಿಕ ಸಂಕಟದಿಂದ ಪಾರಾಗ್ತೀಯ, ಈ ಐಹಿಕ ಪ್ರಪಂಚದಿಂದ ನೀನು ಬಿಡುಗಡೆಯನ್ನ ಪಡೀತೀಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹರೇ ಕೃಷ್ಣ. ಇದು ರಾಜವಿದ್ಯೆ, ಎಲ್ಲ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಅನುಷ್ಠಾನ ಮಾಡುವಂಥದ್ದು. ಸಂತೋಷದಿಂದ ನಾವು ಇದನ್ನ ಅನುಷ್ಠಾನ ಮಾಡ್ಬೋದು. ಈ ಭಕ್ತಿಯ, ಈಗ ಅವನು ಏನು ಹೇಳಿದ್ರ ಬಗ್ಗೆ, ಈ ರಹಸ್ಯದ ಬಗ್ಗೆ ಏನು ಹೇಳ್ತಾ ಇದ್ದಾನೆ, ಇದು ಬಹಳ ಕಷ್ಟ ಇಲ್ಲ. ಇದನ್ನು ನಾವು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಮತ್ತೆ ಇದು ರಹಸ್ಯ. ಮತ್ತೆ ಈ ಜ್ಞಾನ ಏನು ಕೊಡ್ತಾ ಇದ್ದಾನೆ ಇಲ್ಲಿ, ಅದು ಪರಿಶುದ್ಧ ಜ್ಞಾನ. ಪರಿಶುದ್ಧ ಜ್ಞಾನ ಯಾಕೆ ಅಂದ್ರೆ
ಇದು ಆತ್ಮದ ನೇರ ತಿಳುವಳಿಕೆಯನ್ನು ನಮಗೆ ಕೊಡುತ್ತೆ. ಆತ್ಮ ಅಂದ್ರೆ ಯಾರು? ನಾವು ಜೀವಾತ್ಮ, ಭಗವಂತನಿಂದ ಪ್ರತ್ಯೇಕಗೊಂಡಂತಹ ವಿಭಿನ್ನ ಆತ್ಮಗಳು. ನಮ್ಮ ನಿಜವಾದ ಗಮ್ಯ ಸ್ಥಾನ ಯಾವುದು? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ನಮ್ಮ ಕತೆ. ಅದರಿಂದ ನಾವು ನಮ್ಮ ನಿಜವಾದ ಗಮ್ಯ ಅದನ್ನು ನಾವು ತಿಳ್ಕೊಳ್ಬೋದು. ಆತ್ಮದ ನೇರ ತಿಳುವಳಿಕೆಯನ್ನು ತಿಳಿದುಕೊಂಡು ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ಧರ್ಮದ ಪರಿಪೂರ್ಣತೆ ಬಹಳ ಮುಖ್ಯ. ಇಲ್ಲಿ ಅವನು ಧರ್ಮದ ಪರಿಪೂರ್ಣತೆಯ ಬಗ್ಗೆಯೂ ಸಹಿತ ಹೇಳ್ತಾ ಇದ್ದಾನೆ. ಅಂದ್ರೆ ಕಂಪ್ಲೀಟ್ ಧರ್ಮ ಅಂದ್ರೆ ಏನು ಅನ್ನುವಂತಹದ್ದು. ಈಗ ಧರ್ಮದ ಬಗ್ಗೆ ನಾವು ಇವತ್ತಿನ ಇದರಲ್ಲಿ ನಾವು ಏನೇನೋ ತಿಳ್ಕೊಂಡಿದ್ದೇವೆ ಅಲ್ವಾ, ಆ ಧರ್ಮ ಈ ಧರ್ಮ ಅಂತ. ಆದರೆ ಭಗವಂತನಲ್ಲಿ ಅದ್ಯಾವುದೂ ಇಲ್ಲ. ಭಗವಂತನ ಲೆಕ್ಕಾಚಾರದ ಪ್ರಕಾರ ಈ ನಮ್ಮ ಶಾಸ್ತ್ರ ಪುರಾಣದಲ್ಲಿ ಅಥವಾ ವೇದಗಳಲ್ಲಿ ಧರ್ಮ ಅಂದ್ರೆ ಒಂದೇ, ಸನಾತನ ಧರ್ಮ. ಮತ್ತು ಆ ಧರ್ಮದ ಪರಿಪೂರ್ಣತೆಯ ಬಗ್ಗೆ ಹೇಳ್ತಾ ಇದ್ದಾನೆ. ಯಾರು ಆತ್ಮದ ನೇರ ತಿಳುವಳಿಕೆಯನ್ನ ಪಡಿತಾರೆ, ಅದರಿಂದ ಅದು ಧರ್ಮದ ಪರಿಪೂರ್ಣತೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಅಶ್ರದ್ಧದಾನಾಹ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಭಗವಂತನಲ್ಲಿ ಭಕ್ತಿ ಮಾಡ್ಲಿಕ್ಕೆ ಏನ್ ಬೇಕು? ಶ್ರದ್ಧೆ ಬೇಕು ಅಲ್ವಾ? ಯಾವಾಗಲೂ ನಾವು ಕೇಳಿಸ್ಕೊಳ್ತೇವೆ, ಹಿರಿಯರು ಹೇಳ್ತಾರೆ ಶ್ರದ್ಧೆ ಇದ್ರೆ ಮಾತ್ರ ಅಂತ. ಸೊ ಪ್ರತಿಯೊಂದರಲ್ಲೂ ಶ್ರದ್ಧೆ ಬೇಕು. ಶ್ರದ್ಧೆ ಅಲ್ವಾ? ನಾವು ಏನಾದ್ರೂ ಒಂದು ವಸ್ತುವನ್ನ ಶ್ರದ್ಧೆಯಿಂದ, ಈಗ ಮನೆಯಲ್ಲಿ ನೀವು ಭಗವಂತನಿಗೋಸ್ಕರ ಏನಾದ್ರೂ ಒಂದು ಭೋಗವನ್ನ ತಯಾರು ಮಾಡಿದರೆ ಅಡಿಗೆ, ಅವನಿಗೋಸ್ಕರ ಅಂದ್ರೆ ಶ್ರದ್ಧೆಯಿಂದ ನಾವು ಮಾಡಿದಾಗ ಆ ಒಂದು ಪ್ರಸಾದ ಅವನು ಖಂಡಿತವಾಗಿಯೂ ಸ್ವೀಕಾರ ಮಾಡ್ತಾನೆ ಅದನ್ನ. ಅದೇ ರೀತಿ ಅವನನ್ನ ಮೂರ್ತಿ ಪೂಜೆಯನ್ನು ನಾವು ಮಾಡ್ತೇವೆ, ಶ್ರದ್ಧೆಯಿಂದ ನಾವು ಕೃಷ್ಣನಿಗೆ ಮೂರ್ತಿ ಪೂಜೆಯನ್ನು ಮಾಡಿದರೆ ಅವನು ಸ್ವೀಕಾರ ಮಾಡ್ತಾನೆ. ಅದೇ ರೀತಿಯಾಗಿ ಹರಿನಾಮ ಸ್ಮರಣೆಯನ್ನು ನಾವು ಮಾಡ್ತೇವೆ, ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದಾಗ ಆ ಅದು ಅವನನ್ನು ಮುಟ್ಟತ್ತೆ. ಯಾಕೆಂದ್ರೆ ನಮ್ಮ ಹೃದಯದಲ್ಲಿ ಸಹಿತ ಪರಮಾತ್ಮ ಇದ್ದಾನೆ ಅಲ್ಲ, ಅವನಿಗೆ ಅರ್ಥ ಆಗತ್ತೆ, ಅವನು ಸಾಕ್ಷಿಭೂತನಾಗಿ ಕುಳಿತುಕೊಂಡಿರ್ತಾನೆ ಅಲ್ಲಿ. ಸೊ ನೀವೇನು ಮಾಡ್ತೀರ ಅನ್ನೋದು ಗೊತ್ತಾಗತ್ತೆ. ಅಲ್ಲಿಂದ ಖಂಡಿತವಾಗಿಯೂ ಗುರುವನ ಪೂಜೆಯನ್ನು ಮಾಡುವಂತಹದ್ದು. ಯಾಕೆಂದ್ರೆ ಈ ಗುರು ಭಗವಂತನ ರಿಪ್ರೆಸೆಂಟೇಟಿವ್, ಅಂದ್ರೆ ಅವರ ರಾಯಭಾರಿ ತರ. ಅವರು ಭಗವಂತನ ಸಂದೇಶವನ್ನು ನಮಗೆ ಯಥಾವತ್ತಾಗಿ ಕೊಡ್ತಾರೆ. ಯಾರು? ಪರಂಪರೆಯಿಂದ ಬಂದಂತಹ ಗುರುಗಳು. ಆದ್ರಿಂದ ಈ ಗುರುಮುಖೇನ ನಾವು ಗುರುವಿಗೆ ವಂದಿಸುವುದರ ಮುಖಾಂತರ, ಗುರುವಿನ ಆಶ್ರಯವನ್ನು ಪಡೆಯುವ ಮುಖಾಂತರ ನಾವು ಭಗವಂತನ ಆಶ್ರಯವನ್ನು ಪಡೆಯಬಹುದು ಆ ಪರಂಪರೆಯಲ್ಲಿ. ಸೊ ಅವನ ಆಶ್ರಯವನ್ನ ಪಡೆಯಬೇಕೆಂದ್ರೆ ನಮಗೆ ಪ್ರತಿಯೊಂದರಲ್ಲೂ ಶ್ರದ್ಧೆ ಬೇಕು. ಆ ಒಂದು ಶ್ರದ್ಧೆ ಕೃಷ್ಣದಲ್ಲಿ ಶ್ರದ್ಧೆ ಬಂದ್ಬಿಟ್ರೆ ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮಗೆ ಶ್ರದ್ಧೆ ಬಂದ್ಬಿಡತ್ತೆ. ಯಾಕೆಂದ್ರೆ ನಾವು ಅಲ್ಲಿ ಕರ್ಮ ಫಲಗಳನ್ನ ಅಪೇಕ್ಷಿಸುವುದಿಲ್ಲ, ಕರ್ತವ್ಯ ಅಂತ ಪ್ರತಿಯೊಂದನ್ನು ಮಾಡ್ತೇವೆ. ಹಾಗಾದಾಗ ಮ್ಯಾಜಿಕಲ್ ಟ್ರಾನ್ಸ್ಫಾರ್ಮೇಶನ್ ಜೀವನದಲ್ಲಿ ಆಗತ್ತೆ. ಜನನ ಮರಣಗಳ ಮಾರ್ಗಕ್ಕೆ ಅವರು ಹಿಂತಿರುಗುವವರು ಯಾರು? ಈ ಶ್ರದ್ಧಾವಂತರಲ್ಲದವರು. ಅವರು ಐಹಿಕ ಜಗತ್ತಿನ, ಅಂದ್ರೆ ಅವರು ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಹತ್ರ ಆಗೋದೂ ಇಲ್ಲ. ಹರಿನಾಮ ಸ್ಮರಣೆಯನ್ನು ಮಾಡ್ಲಿಕ್ಕೂ ಸಹಿತ ಅವ್ರ ಹತ್ರ ಆಗುವುದಿಲ್ಲ ಅಂಥವ್ರ ಹತ್ರ. ಸೊ ಅವನು ಹೇಳ್ತಾ ಇದ್ದಾನೆ, ಅದು ಭಕ್ತಿ ಸೇವೆಯಲ್ಲಿ ಶ್ರದ್ಧೆ ಇರಬೇಕು ಅನ್ನುವಂಥದ್ದು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಜೈ ಕೃಷ್ಣ. ಹರೇ ಕೃಷ್ಣ. ಜೈ ಹರೇ ಕೃಷ್ಣ. ನನ್ನ ಅವ್ಯಕ್ತ ಸ್ವರೂಪದ ಭಗವಂತನ ಅವ್ಯಕ್ತ ಸ್ವರೂಪ ನಾವು ಹೇಳಿದ್ವಿ. ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ಹಂತ. ಯಾವ್ದ್ಯಾವುದೋ? ಬ್ರಹ್ಮನ್ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಪರಾಶರ ಮುನಿಗಳು ಹೇಳಿರುವಂತಹದ್ದು. ಬ್ರಹ್ಮನ್ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಬ್ರಹ್ಮನ್ ಅಂದ್ರೆ ಏನು? ಭಗವಂತನ ನಿರಾಕಾರ ಅಥವಾ ದಿವ್ಯ ಪ್ರಭೆ, ಭಗವಂತನ ಪ್ರಭೆ, ನಿರಾಕಾರ ರೂಪ ಬ್ರಹ್ಮನ್. ಪರಮಾತ್ಮ, ಈ ಪರಮಾತ್ಮ ಚತುರ್ಭುಜ ಪರಮಾತ್ಮ
ಅವನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಇರ್ತಾನೆ ಮತ್ತು ಹೃದಯದ ಹೊರಗೆ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡಿರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ನಮಗೆ ಗೊತ್ತಾಗತ್ತಾ? ನಮ್ಮ ಇಂದ್ರಿಯಗಳು ಆ ಪರಮಾತ್ಮ ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿರೋ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ. ಚಿಕ್ಕ ಚಿಕ್ಕ ವಿಷಯಗಳನ್ನೇ ನಮ್ಗೆ ಗ್ರಹಿಸ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಎದುರುಗಡೆ ಒಂದು ಗೋಡೆ ಇದೆ, ಆ ಗೋಡೆ ಆಚೆ ಏನಿದೆ ಅಂತ ನಮ್ಗೆ ಗೊತ್ತಾಗತ್ತಾ? ಅಲ್ವಾ? ಹೇಳಿ, ಗೊತ್ತಾಗತ್ತಾ ನಿಮ್ಗೆ? ಅಥವಾ ಇಲ್ಲ, ಗೊತ್ತಾಗೋದಿಲ್ಲ. ಆ ಗೋಡೆ ಆಚೆ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಮ್ಮ ಇಂದ್ರಿಯ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಪರಮಾತ್ಮನ ನಮ್ಮ ನೋಡ್ಲಿಕ್ಕೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಇಂದ್ರಿಯಗಳು. ಅದರಿಂದ ನಾವು ನಮ್ಮ ಇಂದ್ರಿಯಗಳನ್ನ ನಂಬಿಕೊಂಡು ಅದೇ ಸತ್ಯ ಅಂತ ಹೋಗಬಾರದು. ಯಾವಾಗಲೂ ಇಂದ್ರಿಯಗಳನ್ನ ನಂಬಿಕೊಂಡು ಅದನ್ನೇ ಸತ್ಯ ಅಂತ ನಂಬಿದ್ರೆ ನಮ್ಮ ಇಂದ್ರಿಯಗಳು ನಮಗೆ ಮೋಸ ಮಾಡುತ್ತೆ. ಸೊ ಆದ್ರಿಂದ ಈ ಇಂದ್ರಿಯ ತೃಪ್ತಿಯ ಹಿಂದೆ ನಾವು ಹೋಗಬಾರದು. ಯಾವಾಗ ನಾವು ಇಂದ್ರಿಯ ತೃಪ್ತಿಯ ಹಿಂದೆ ಹೋಗ್ತೇವೆ, ನಾವು ಪತನವನ್ನು ಹೊಂದುವುದು ಗ್ಯಾರಂಟಿ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಸ್ವರೂಪದಲ್ಲಿ ಇಡೀ ವಿಶ್ವನ ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿಲ್ಲ. ಸೊ ಇದು ಅವ್ಯಕ್ತ ಸ್ವರೂಪದಲ್ಲಿ ಅವನಿದ್ದಾನೆ. ಅವನನ್ನ ನೋಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿರುವಂತಹ ಭಗವಂತ. ಸೊ ಎಲ್ಲಾ ಜೀವಿಗಳು ಅವನಲ್ಲಿಯೇ ಇದ್ದಾರೆ. ಎಲ್ಲಾ ಜೀವಿಗಳು ಸಹಿತ ಅವನಲ್ಲಿಯೇ ಇದ್ದಾರೆ. ನಾನು ಅವರಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನನ್ನ ಒಂದು ಡೌಟ್ ಹಾ ಸರ್, ಗುರುಜಿ, ನಾನು ಅವರಲ್ಲಿ ಇಲ್ಲ ಹೇಳುವವರು ನಾನು ಅವರಲ್ಲಿ ಇದ್ದೇನೆ ಅಂತ ಯಾಕೆ ಹೇಳೋದು? ಅವನು ಪರಮಾತ್ಮನಾಗಿ ಪ್ರತಿಯೊಂದು ಹೃದಯವನ್ನ ಪ್ರವೇಶಿಸ್ತಾನೆ. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಎಲ್ಲವೂ ನನ್ನಲ್ಲಿ ಇದೆ ಅನ್ನುವಂಥದ್ದು ಏನಂದ್ರೆ, ಪ್ರತಿಯೊಂದಕ್ಕೂ ಆಧಾರ ನಾನು ಅಂತ. ನಾನು ಅವರಲ್ಲಿಲ್ಲ ಅಂದ್ರೆ ಅವರು ನನಗೆ ಆಧಾರ ಅಲ್ಲ ಅಂತ. ಅದು ಬೇರೆ. ಓಕೆ, ಭಗವಂತ ಎಲ್ಲಿ ಹೇಗೆ ಇದ್ದಾನೆ, ಅವನ ವೈಭವಗಳ ಬಗ್ಗೆ ನಾವು ಹೋದಾಗ ಅವನು ಪ್ರತಿಯೊಂದು ಕಡೆ ಇದ್ದಾನೆ. ಅದರಿಂದಲೇ ನಾವು ಹೇಳ್ತೇವೆ, ಕೃಷ್ಣನ ಇಲ್ಲ ಅಂದ್ರೆ ಒಂದು ಹುಲ್ಕಡ್ಡಿಯು ಅಲ್ಗಾಡ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು. ಇದರ ಅರ್ಥ ಇಲ್ಲಿ ಅಂದ್ರೆ, ಪ್ರತಿಯೊಂದಕ್ಕೂ ಈಗ ಒಂದು ವಸ್ತುವನ್ನ ಇಡ್ಲಿಕ್ಕೆ ಒಂದು ಪಾತ್ರೆ ಬೇಕಲ್ವಾ? ಈಗ ಉದಾಹರಣೆಗೆ ಏನೋ ಒಂದು ವಸ್ತು, ಒಂದು ಪಾತ್ರೆ, ಒಂದು ಇದ್ರೊಳಗಡೆ ಪಾತ್ರೆ ಒಳಗಡೆ ಒಂದು ವಸ್ತುವನ್ನ ಇಡುತ್ತೇವೆ. ಸೊ ಅಲ್ಲಿ ಏನಾಗಿದೆ, ಆ ವಸ್ತು ಪಾತ್ರೆಯಲ್ಲಿದೆ ಹೊರತು ಪಾತ್ರೆ ವಸ್ತುವಿನಲ್ಲಿ ಇಲ್ಲ. ಸರಿ, ಹೌದು. ಸೊ ಆದರೆ ಭಗವಂತ ಪ್ರತಿಯೊಂದು ಹೃದಯವನ್ನ ಪ್ರವೇಶಿಸ್ತಾನೆ, ಅವನು ಇರ್ತಾನೆ. ಆದ್ರೆ ಅಲ್ಲಿ ಅವನ ತಟಸ್ಥನಾಗಿರ್ತಾನೆ. ಅವನು ಯಾವುದೇ ರೀತಿಯಾದ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಅವನ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಅದರಲ್ಲಿ ಭೌತಿಕ ಪ್ರಕೃತಿಯಲ್ಲಿ ಈ ಗುಣಗಳೇ ಕೆಲಸ ಮಾಡತ್ತೆ. ಇಲ್ಲಿ ಅದು ಬರುತ್ತೆ ನಿಮಗೆ 13ನೇ ಅಧ್ಯಾಯದಲ್ಲಿ. ನಾವು ಪ್ರಕೃತಿಯ 3 ಗುಣಗಳ ಬಗ್ಗೆ ತಿಳ್ಕೊಳ್ಳುವಾಗ ನಿಮ್ಗೆ ಅರ್ಥ ಆಗತ್ತೆ. ಅದರಿಂದ ಭಗವಂತ ಬೇರೆಯವರಲ್ಲಿ ಇಲ್ಲ ಅಂದ್ರೆ ಅವನು ಅದರ ಮೇಲೆ ಡಿಪೆಂಡೆನ್ಸಿ ಇಲ್ಲ ಅಂತ ಅನ್ನುವಂಥದ್ದು. ನನ್ನಲ್ಲಿಯೇ ಎಲ್ಲವೂ ಇದೆ ಅನ್ನೋದನ್ನ ಅವನು ಹೇಳ್ತಾನೆ. ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸದ್ದಲ್ಲ. ನಾನು ನಚ ಮಸ್ತಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಭ್ರನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಈಗ ಯಾವ್ದಾದ್ರೂ ಒಂದು ಮೂಲಕ್ಕೆ ನಾವು ಹೋದಾಗ, ಅದು ಅಂದ್ರೆ ಉದಾಹರಣೆಗೆ ನಾವೇನ್ ತಿಳ್ಕೊಳ್ಬೋದು, ಈಗ ಅವನು ಸೃಷ್ಟಿಯ ಭಗವಂತ ಮೂಲನೇ ಅವನು, ಅವನಿಂದನೇ ಎಲ್ಲವೂ ಬಂದಿರುವುದರಿಂದ ಅವನು ಇದರ ಭಾಗ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಎಲ್ಲವೂ ಅವನಲ್ಲಿ ಇರುವಂತಹದ್ದು. ಆದರೆ ಎಲ್ಲಾ ಜೀವಿಗಳ ಪಾಲಕ ನಾನಾದರೂ, ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಅದರ ಭಾಗವಲ್ಲ, ಅವನು ಅದರ ಹೊರತಾಗಿಯೇ ಇದ್ದಾನೆ ಅನ್ನುವಂತಹದ್ದು. ಉದಾಹರಣೆಗೆ ಒಂದು ಕಂಪನಿಯ ಹೆಡ್, ಅದು ಚೀಫ್ ಆಫೀಸರ್, ಅವನು ಕಂಪನಿಯಲ್ಲಿ ಹಲವಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದ್ರ ಪ್ರಕಾರ ಕಂಪನಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಅವನು ಕಂಪನಿಯ ಎಲ್ಲ ವ್ಯವಸ್ಥೆಯಲ್ಲಿ ಇದ್ರೂ ಸಹಿತ ಅವನು ಹೊರಗಡೆ ಇದ್ದ ಹಾಗೆ. ಅಲ್ಲಿರುವಂತಹ ಬೇರೆ ಬೇರೆ ಎಂಪ್ಲಾಯಿಗಳು ಏನಿದ್ದಾರೆ, ಅವರು ಕಂಪನಿಯನ್ನ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಆದ್ರೆ ಆ ಕಂಪನಿ ಹುಟ್ಟಾಕ್ಲಿಕ್ಕೆ ಕಾರಣ ಯಾರು? ಅವರೇ. ಆ ಕಂಪನಿಗೆ ಕಾರಣ ಅವರೇ. ಆದ್ರೆ ಕಂಪನಿಗೆ ಒಂದು ಸಿಸ್ಟಮ್ ರೆಡಿ ಮಾಡಿಬಿಟ್ಟು, ಓಕೆ ಈ ತರ ಅದು ನಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಅವರು ಹೇಳ್ಬಿಡ್ತಾರೆ. ಆ ರೀತಿ ನಡ್ಕೊಂಡು ಹೋಗುತ್ತೆ. ಆದ್ರೆ
ಅವರ ಇಂಟರ್ವೆನ್ಷನ್ ಆಗತ್ತೆ. ಭಗವಂತನ ಅವನು ಬರ್ತಾನೆ ಯಾವಾಗ ಅಂದ್ರೆ ಸುಮ್ಮನೆ ಬರೋದಿಲ್ಲ. ಅವನು ಅಂದ್ರೆ ಯಾವುದಾದ್ರೂ ಅಂದ್ರೆ ಅವನು ಹೇಳ್ತಾನಲ್ಲ, ತಾನು ಯಾಕೆ ಬರ್ತೇನೆ, ಪ್ರತಿ ಯೋಗದಲ್ಲಿ ಅವತಾರ ಯಾಕೆ ಮಾಡ್ತೇನೆ, ಅಂತಹ ಒಂದು ಏನ್ ಹೇಳ್ತೇವೆ ನಾವು, ಅತ್ಯಂತ ಪ್ರಮುಖ ಕಾರಣವಿರಬೇಕು ಅವನಿಗೆ ಬಂದು ಅಲ್ಲಿ ಏನಾದರೂ ಮಾಡ್ಲಿಕ್ಕೆ. ಉದಾಹರಣೆಗೆ ದ್ವಾಪರಾಯುಗದಲ್ಲಿ ಬಂದ ಅವನು ಯಾಕೆ ಬಂದ? ಅವನು ಭೂಭಾರ ಹರಣಕ್ಕೋಸ್ಕರ ಬಂದ. ಭೂಮಿ ತಾಯಿಯ ಹೋಗಿ ಕೇಳ್ಕೊಂಡಾಗ ಆಮೇಲೆ ಅವನು ಹೇಳ್ತಾನೆ, ತಾನು ಇಲ್ಲ ಅವತಾರ ಬರ್ತೇನೆ ನಾನು ಅಲ್ಲಿ ಅಂತ. ಅವನು ಭೂಭಾರ ಹರಣಕ್ಕೋಸ್ಕರ ಅಂದ್ರೆ ಅಧರ್ಮ ತಾಂಡವವಾಡ್ತಾ ಇತ್ತು. ಭೂಮಿ ತಾಯಿ ಅದನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವಳು ಹೋಗಿ ಕೇಳಿದಾಗ ಅವನು ಮತ್ತೆ ಬಂದು ಕೃಷ್ಣನಾಗಿ ಬಂದು ಇಲ್ಲಿ ಪಾಂಡವರನ್ನ ಬಿಟ್ಟು ಉಳಿದವರೆಲ್ಲರನ್ನು ನಾನು ಇಲ್ಲಿ ಕೊಂದಿದ್ದೇನೆ ಅನ್ನೋದನ್ನ ಈ ಭಗವದ್ಗೀತೆಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಆದ್ರಿಂದ ಎಲ್ಲಾ ಜೀವಿಗಳ ಪಾಲಕ ಅವನೇ. ಯಾಕೆಂದ್ರೆ ಬೀಜ ಕೊಡುವ ತಂದೆ ಅವನು, ಎಲ್ಲವನ್ನ ಪಾಲಿಸುವವನು ಅವನು. ಯಾಕೆಂದ್ರೆ ಪ್ರತಿಯೊಂದು ಅವನ ಇಚ್ಛೆಯ ಮೇರೆಗೆ ನಡೀಬೇಕು. ನಮಗೆ ಇಲ್ಲಿ ಬದುಕಲಿಕ್ಕೆ ಏನು ಬೇಕು? ಗಾಳಿ ಬೇಕು, ನೀರು ಬೇಕು, ಆಹಾರ ಬೇಕು. ಅಥವಾ ನಾವು ನಿಂತಿರುವಂತಹ ಈ ಭೂಮಿ ಎಲ್ಲಿಂದ ಬಂತು? ಅದು ಯಾರು ಅದನ್ನ ಸೃಷ್ಟಿ ಮಾಡಿದ್ದು? ಯಾರು ನಮಗೆ ಅದನ್ನ ಕೊಟ್ಟಿದ್ದು? ಹೀಗೆ ಎಲ್ಲವನ್ನೂ ಅವನು ಕೊಟ್ಟು ನಮ್ಮನ್ನ ಪಾಲಿಸ್ತಾ ಇದ್ದಾನೆ. ಆದ್ರೆ ಮತ್ತೆ ಎಲ್ಲ ಕಡೆ ಅವನು ಇರ್ತಾನೆ, ಪ್ರತಿಯೊಂದು ಕಡೆ ಅವನು ಇರ್ತಾನೆ. ಯಾಕೆಂದ್ರೆ ಅವನ ವಿಸ್ತರಣೆಯ ಬಗ್ಗೆ ಅವನು ಎಲ್ಲಿರ್ತಾನೆ ಅನ್ನುವಂಥದ್ದು ಅವನು ಅಚಿಂತ್ಯ. ಅವನು ನಮ್ಮ ಚಿಂತೆಯ ಹೊರಗೆ ಇರುವುದರಿಂದ ಅವನನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅವನು ಎಲ್ಲಿದ್ದಾನೆ ಎಲ್ಲಿಲ್ಲ ಅನ್ನುವಂಥದ್ದನ್ನ. ಅದೇ ರೀತಿಯಾಗಿ ಅವನು ಯಜ್ಜತೇನೇನ ದುರ್ಘಟೇಶು ಕಾರ್ಯೇಶು ಅಂದ್ರೆ ಪರಮಪ್ರಭು ತನ್ನ ಶಕ್ತಿಯಲ್ಲಿ ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳನ್ನು ಮಾಡ್ತಾನೆ ಅಂತ ನಿರುಕ್ತಿ ವೈದಿಕ ನಿಘಂಟಿನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಭಗವಂತನ ಬಗ್ಗೆ. ಆತನ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ಪ್ರಬಲ ಶಕ್ತಿಗಳು ತುಂಬಿ ತುಳುಕಾಡ್ತಾ ಇದೆ. ಆತನ ಸಂಕಲ್ಪವೇ ನಿಜವಾದ ವಾಸ್ತವಾಂಶ. ದೇವೋತ್ತಮ ಪರಮಪುರುಷನನ್ನು ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯೋಗಮೈಶ್ವರಂ, ದೇವೋತ್ತಮ ಪರಮಪುರುಷನ ರಹಸ್ಯ ಶಕ್ತಿ ಅಂದ್ರೆ ಆ ರೀತಿಯಾಗಿ ಅವನ ಶಕ್ತಿಯಲ್ಲಿ 3 ರೀತಿಯ ಶಕ್ತಿಗಳಿದ್ದಾವೆ. ಒಂದು ಅವನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿ ಅನ್ನುವಂತಹದ್ದು. ಆ ರೀತಿಯಾಗಿ ಅವನ ಶಕ್ತಿಯನ್ನ ಅಂದ್ರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅವನು ದೇವೋತ್ತಮ ಪರಮಪುರುಷ ಅನ್ನುವುದನ್ನು ನಾವು ಒಪ್ಕೊಂಡಾಗ ನಾವು ಅವನಲ್ಲಿ ಭಕ್ತಿ ಮಾಡಲಿಕ್ಕೆ ತಯಾರಾಗ್ತೇವೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾ ನಿತ್ಯುಪಧಾರಯ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದುದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಈ ಗಾಳಿ ಎಲ್ಲಿ ನೆಲೆಸಿರುತ್ತೆ? ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ಸೃಷ್ಟಿಯ ಒಂದು ವಿಶಾಲವಾದದ್ದನ್ನು ಯಾವುದಾದ್ರೂ ಒಂದು ನಾವು ಗ್ರಹಿಸಲಿಕ್ಕೆ ಸಾಧ್ಯವಾದ್ದು ಆದರೆ ಅದು ಆಕಾಶ ಅಲ್ವಾ? ಈ ಬೀಳುವಂತಹ ನಾವು ಏನು ಆಕಾಶ ಈ ಗಾಳಿ ಏನಿದೆ, ಬೀಸುವಂತಹ ಗಾಳಿ ಆಕಾಶದಲ್ಲಿ ನೆಲೆಸಿರುತ್ತೆ. ಅಲ್ಲಿಂದನೇ ಅದು ಬೀಸುವಂತಹದ್ದು ಮತ್ತೆ ಬೀಸಾದ್ಮೇಲೆ ಮತ್ತೆ ಅಲ್ಲಿಗೆ ಹೋಗುವಂತಹದ್ದು. ಆದರೆ ಆಕಾಶದ ಆಚೆ ಭೌತಿಕ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಗಾಳಿ ಇಲ್ಲ. ಭಗವಂತ ಇದು ಆಕಾಶದ ಆಚೆ ಇಲ್ಲ. ಅದರಿಂದ ಈ ಗಾಳಿ ಅನ್ನುವಂಥದ್ದು ಎಷ್ಟು ಪ್ರಬಲವಾದದ್ದು ಅಂದ್ರೆ ಈ ಗಾಳಿ ಈ ಐಹಿಕ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೆ ಗಾಳಿ ಬೇಕೇ ಬೇಕು ಅಲ್ವಾ? ಈಗ ನಾವು ನಮ್ಮ ಶರೀರದಲ್ಲಿಯೂ ಸಹಿತ ಬೇರೆ ಬೇರೆ ರೀತಿಯಾದಂತಹ ಪ್ರಾಣವಾಯುಗಳಿವೆ ಅಲ್ವಾ? ಪಾನ ಅಪಾನ ಉದಾನ ಸಮಾನ. ಬೇರೆ ಬೇರೆ ಗಾಳಿಗಳಿವೆ. ಅದರಿಂದ ಈ ಗಾಳಿ ಅನ್ನುವಂತಹದ್ದು ಏನಿದೆ ಅಷ್ಟು ಪ್ರಬಲವಾದದ್ದು, ಅದು ಬೀಸತ್ತೆ. ಅದು ಆಕಾಶದ ಆಚೆ ಇಲ್ಲ. ಅದರಿಂದ ಈ ಬೆರಗುಗೊಳಿಸುವಂತಹ ಅಭಿವ್ಯಕ್ತಿ ಅಂದ್ರೆ ಎಲ್ಲವೂ ಭಗವಂತನ ಸಂಕಲ್ಪದಿಂದ ಅಸ್ತಿತ್ವದಲ್ಲಿ ಇರುತ್ತೆ. ಈ ಗಾಳಿಯ ಬಗ್ಗೆ ಹೇಳೋದಾದ್ರೆ ಉಪನಿಷತ್ತಿನಲ್ಲಿ ಹೇಳ್ತಾ ಈ ಗಾಳಿ ಯಾಕೆ ಬೀಸತ್ತೆ ಅಂದ್ರೆ ಯದಾ ಭೀಷ ವಾತಃ ಪವತೆ ಅಂದ್ರೆ ಇದು ಭಗವಂತನಿಗೆ ಹೆದರ್ಕೊಂಡೇ ಗಾಳಿ ಬೀಸತ್ತಂತೆ. ಅದೇ ರೀತಿಯಾಗಿ ಏತಸ್ಯ ವಾ ಅಕ್ಷರಸ್ಯ ಪ್ರಕಾಶನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿಧೃತೌ ತಿಷ್ಠತ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವ ಪೃಥಿವ್ಯೌ ವಿಧೃತೌ ತಿಷ್ಠತ ಅಂದ್ರೆ ಪರಮ ಆದೇಶದಿಂದ
ದೇವೋತ್ತಮ ಪರಮ ಪುರುಷನ ಮೇಲ್ವಿಚಾರಣೆಯಲ್ಲಿ ಸೂರ್ಯ, ಚಂದ್ರ ಮತ್ತಿತರ ಬೃಹತ್ ಗ್ರಹಗಳು ಸಹ ಚಲಿಸುತ್ತಿವೆ. ಇದನ್ನ ನಾವು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 3ನೇ ಅಧ್ಯಾಯದ 8ನೇ ಸ್ಕಂದದ 8ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಇದನ್ನು ಈ ರೀತಿಯಾಗಿ ಹೇಳಲಾಗಿದೆ. ಅಂದರೆ ಎಲ್ಲವೂ ಅವನ ಮೇಲ್ವಿಚಾರಣೆಯಲ್ಲಿ ಸೂರ್ಯ, ಚಂದ್ರ ಮತ್ತಿತರ ಬೃಹತ್ ಗ್ರಹಗಳೂ ಸಹಿತ ಚಲಿಸ್ತಾ ಇರುವಂತ. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನ ಬಗ್ಗೆ ಯಚ್ಚಕ್ಷುರ್ ಏಷ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿ ಋಶೇಷ ತೇಜಾ ಯಸ್ಯಾಜ್ಞೆಯ ಭ್ರಮತಿ ಸಂಭೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಅವನು ಇದು ಸೂರ್ಯ ಪರಮಪ್ರಭುವಿನ ಕಣ್ಣುಗಳಲ್ಲಿ ಒಂದು ಶಾಖ ಮತ್ತು ಬೆಳಕನ್ನು ಪ್ರಸರಿಸುವ ಅಗಾಧ ಶಕ್ತಿ ಆ ಸೂರ್ಯನಿಗೆ ಇದೆ. ಆದರೂ ಅದು ಭಗವಂತ ಅಂದರೆ ಗೋವಿಂದನ ಅನುಜ್ಞೆ ಮತ್ತು ಪರಮ ಇಚ್ಛೆಯ ಪ್ರಕಾರ ತನ್ನ ನಿಗದಿತ ಪಥದಲ್ಲಿ ಚಲಿಸುತ್ತದೆ. ಅದನ್ನು ನಮಗೆ ಬೆರಗನ್ನುಂಟು ಮಾಡುವ ಮತ್ತು ಮಹತ್ತಾದುದೆಂದು ತೋರುವ ಈ ಐಹಿಕ ಅಭಿವ್ಯಕ್ತಿಯು ದೇವೋತ್ತಮ ಪರಮಪುರುಷನ ಸಂಪೂರ್ಣ ಹಿಡಿತದಲ್ಲಿದೆ. ಇದನ್ನು ನಾವು ಇದರಿಂದ ಅರ್ಥ ಮಾಡಿಕೊಳ್ಬಹುದು. ಯಾಕೆಂದ್ರೆ ಎಲ್ಲವೂ ಅವನ ಹಿಡಿತದಲ್ಲಿರುವ, ಅದರ ಸೃಷ್ಟಿಯಾದದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಅನ್ನೋದನ್ನು ಭಗವಂತ ಇಲ್ಲಿ ಹೇಳ್ತಾನೆ. ಪ್ರಕೃತಿ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಕೃಷ್ಣಾಂ ಅವಶಂ ಪ್ರಕೃತೇರ್ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಭಗವಂತನಿಗೆ ಈ ನಮಗೆ ನಾವು ಹೇಳ್ತೀವಲ್ಲ, ಏನು ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಸೊ ಭಗವಂತನಿಗೆ ಆಟ ಅಂದ್ರೆ ಅವನು ಸೂತ್ರಧಾರಿ, ನಾವ್ಯಾರು? ನಾವು ಗೊಂಬೆಗಳು, ಅವನ ಕೈಯಲ್ಲಿ ಆಟ ಆಡಿಸ್ಕೊಂಡಿರುವಂತಹ ಗೊಂಬೆಗಳು. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಸುಲಭ ಆಗತ್ತೆ ಭಕ್ತಿ ಮಾಡಲಿಕ್ಕೆ. ಅದರಿಂದ ಇಲ್ಲಿ ಅವನೇ ಹೇಳ್ತಾ ಇದ್ದಾನೆ, ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳತ್ತೆ. ಅವನ ಸಂಕಲ್ಪದಿಂದ ಈ ಸೃಷ್ಟಿ ಆಗತ್ತೆ, ಅದು ನಾಶವೂ ಆಗತ್ತೆ. ಅದರಿಂದ ಬ್ರಹ್ಮನ ಹಗಲಿನಲ್ಲಿ ಸೃಷ್ಟಿಯಾದರೆ ಬ್ರಹ್ಮನ ರಾತ್ರಿಯಲ್ಲಿ ಅದು ಅವ್ಯಕ್ತದಲ್ಲಿ ಲೀನವಾಗತ್ತೆ, ಅದು ನಾಶವಾಗತ್ತೆ. ಮತ್ತೆ ಐಹಿಕ ಅಭಿವ್ಯಕ್ತಿಯನ್ನ ಮತ್ತೆ ಅವನ ಹಗಲಿನಲ್ಲಿ ರೂಪ ಪಡೆದು ಎಲ್ಲಾ ಜೀವಿಗಳು ಬರ್ತಾರೆ ಆ ಸೃಷ್ಟಿಯಲ್ಲಿ ಅನ್ನುವಂಥದ್ದು. ಅದರಿಂದ ಅದು ಎಲ್ಲ ಅವನ ಸಂಕಲ್ಪ. 1000 ವರ್ಷ ಬ್ರಹ್ಮ ತಪಸ್ ಮಾಡ್ತಾನಂತೆ. ಮೊದಲು ಬ್ರಹ್ಮನ ಸೃಷ್ಟಿ ಆದ್ಮೇಲೆ ಬ್ರಹ್ಮ 1000 ವರ್ಷ ತಪಸ್ಸು ಮಾಡಿದ ಮೇಲೆ ಭಗವಂತ ಅವನಿಗೆ ನೀನು ಸೃಷ್ಟಿ ಮಾಡು ಅಂತ ಹೇಳ್ತಾನಂತೆ. ಆ ಸೃಷ್ಟಿ ಮಾಡುವಂತಹ ಒಂದು ಶಕ್ತಿಯನ್ನು ಅವನಿಗೆ ಕೊಡ್ತಾನೆ. ಅವನು ಸೃಷ್ಟಿ ಮಾಡ್ತಾನೆ, ಆದರೆ ಸೃಷ್ಟಿ ಮಾಡಿದರೆ ಜೀವ ಇಲ್ಲ, ವೈವಿಧ್ಯತೆ ಇಲ್ಲ. ಅದರಿಂದ ಭಗವಂತ ಏನ್ ಮಾಡ್ತಾನೆ, ಅಲ್ಲಿ ಜೀವವನ್ನು ತುಂಬುತ್ತಾನೆ. ಸೊ ಭಗವಂತನಿಗೆ ಯಾವುದಾದ್ರೂ ಒಂದು ಭೌತಿಕ ಜಡವಸ್ತುವಿಗೆ ಜೀವ ತರೋದು ಬಹಳ ಸುಲಭ. ಅದೇ ಶಿವನ ಸೃಷ್ಟಿಯೂ ಸಹಿತ ಅದೇ ತರ ಆಗಿದೆ ಅಂತ ಹೇಳ್ತಾರೆ. ಅವನ ಹಣೆಯಿಂದ ಅವನು ಹುಟ್ಟಿದಾನೆ ಶಿವ ಅನ್ನುವಂಥದ್ದನ್ನು ಒಂದು ಉಪನಿಷತ್ನಲ್ಲಿ ಹೇಳ್ತಾರೆ. ಅಂತ ಅಗಾಧವಾದ ಒಂದು ಶಕ್ತಿ ಅಲ್ಲಿ ಅವನು ಕೊಡ್ತಾನೆ ಅಂತ. ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ನೋಡಿ, ಎಲ್ಲ ಸೃಷ್ಟಿ ಮಾಡಿ ಎಲ್ಲ ಇಲ್ಲಿ ನಮ್ಗೆಲ್ಲ ಈ ಐಹಿಕ ಪ್ರಪಂಚದಲ್ಲಿ ಸತ್ವ ರಜ ತಮೋ ಗುಣಗಳನ್ನೆಲ್ಲ ಕೊಟ್ಟು ಈ ಜೀವಿಗಳನ್ನ ಇಲ್ಲಿ ಕಳಿಸಿ ನಮಗೆ ಆ ಮರೆವನ್ನು ಕೊಟ್ಟು ಹೀಗೆಲ್ಲ ಮಾಡಿ ಈಗ ಅವನು ತಟಸ್ಥನಾಗಿ ಕುಳಿತುಕೊಂಡ್ಬಿಡ್ತಾನೆ ಕೃಷ್ಣ. ಇಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ, ನಮ್ಗೇನು ನಾವು ಮಾಯೆಯ ಪ್ರಭಾವಕ್ಕೆ ಬಂದ್ಬಿಟ್ಟು ಮೋಹಿತರಾಗಿ ಈ ಜಗತ್ತೇ ತಂದು ಅನ್ನುವಂತಹ ಪರಿಸ್ಥಿತಿಯಲ್ಲಿ ನಾವು ಆ ರೀತಿ ಬದುಕ್ತಾ ಹೋಗ್ತೇವೆ, ಎಲ್ಲದಕ್ಕೂ ನಾನೇ ಒಡೆಯ ಅನ್ನುವಂಥದ್ದು. ಆದರೆ ಭಗವಂತ ಇಲ್ಲಿ ತಟಸ್ಥನಾಗಿರ್ತಾನೆ. ಯಾಕಂದ್ರೆ ಇಲ್ಲಿ ಅವನ ಸೃಷ್ಟಿಯ ಪ್ರಕಾರ ಎಲ್ಲವೂ ಕಾರ್ಯ ಮಾಡತ್ತೆ. ಅವನು ತಟಸ್ಥನಾಗಿರ್ತಾನೆ, ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರ್ತಾನೆ. ಅವನಿಗೆ ಸಂಬಂಧವೇ ಇಲ್ಲ ಅನ್ನೋ ತರ ಇರ್ತಾನೆ ಅವನು. ಅದ್ರ ಪಾಡಿಗೆ ನಡೀತಾ ಇರುತ್ತೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ
ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಆದರೆ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ನನ್ನ ಶಕ್ತಿಗಳಲ್ಲಿ ಒಂದಾದ ಐಹಿಕ ಪ್ರಕೃತಿ, ಅದು ಸಹಿತ ನನ್ನ ಶಕ್ತಿ ಅನ್ನೋದನ್ನ ಹೇಳಿದ್ದಾನೆ. ಈ ಐಹಿಕ ಪ್ರಕೃತಿ ಜೀವಿಗಳಿಗೋಸ್ಕರ. ಯಾರಿಗೆ ಸೃಷ್ಟಿ ಮಾಡಿದವನು? ಇಲ್ಲಿ ಜೀವಿಗಳಿಗೆ, ಅದನ್ನ ಭೋಗಿಸಲಿಕ್ಕೆ. ಅಂದ್ರೆ ಪ್ರಕೃತಿ ಅನ್ನುವಂತಹದ್ದು ಒಂದು, ಆದರೆ ಆ ಪ್ರಕೃತಿಯ ನಿಜವಾದ ಪ್ರಕೃತಿಯ ಒಡೆಯ ಯಾರು? ಕೃಷ್ಣ. ಆದರೆ ಅವನು ಜೀವಿಗಳನ್ನ ಯಜ್ಞದ ಮುಖಾಂತರ ಇಲ್ಲಿ ಮೊದಲು ಕಳಿಸ್ತಾನಂತೆ. ಸೃಷ್ಟಿಯ ಆದಿಯಲ್ಲಿ ಯಜ್ಞದ ಮುಖಾಂತರ ಹೋಗಿ ನೀವು ಅನುಭವಿಸಿ, ಅಂದ್ರೆ ಈ ಪ್ರಕೃತಿಯನ್ನ ಸವಿರಿ, ನೀವು ಸವಿದು ಮತ್ತೆ ಯಜ್ಞ ಮಾಡಿಕೊಂಡು ನೀವು ನನಗೆ ಎಲ್ಲ ಇದು ಮಾಡಿ ಆಮೇಲೆ ವಾಪಸ್ ಬನ್ನಿ ಅಂತ. ಆದರೆ ಅವನು ಈ ಸೃಷ್ಟಿಯಲ್ಲಿ ಈ ಮಾಯೆಯನ್ನ ಇಟ್ಟಿರೋದರಿಂದ ಏನಾಗುತ್ತೆ? ಮರೆತು ಹೋಗ್ತಾನೆ ಜೀವಿ. ಅದನ್ನ ಮರೆಯಲಿಕ್ಕೆ ಮತ್ತೆ ಅವನನ್ನು ನೆನಪು ಮಾಡಿಕೊಳ್ಳಿಕ್ಕೆ ಅವನು, ಆದರೆ ಮರೆಯೋದು ಯಾಕೆ ಅಂದ್ರೆ, ಯಾವಾಗ ಅವನು ಅಂದ್ರೆ ತಾನೇ ಎಲ್ಲವನ್ನು ಭೋಗಿಸೋ ತನಗೆ ಸಿಕ್ಕಿರುವಂತಹ ಅಲ್ಪ ಸ್ವಾತಂತ್ರ್ಯದ ದುರುಪಯೋಗವನ್ನು ಅವನು ಪಡ್ಕೊಳ್ಳಿಕ್ಕೆ ಹೋದಾಗ ಮಾತ್ರ. ಅದರಿಂದ ಇಲ್ಲಿ ಅವನು ವೇದದಲ್ಲಿ, ಶಾಸ್ತ್ರದಲ್ಲಿ, ಭಗವದ್ಗೀತೆಯಲ್ಲಿ ಅವನು ಅದನ್ನ ನಮಗೆ ನೆನಪು ಮಾಡ್ತಾನೆ. ಯಾಕೆಂದ್ರೆ ಅದಕ್ಕೆ ಗುರು ಪರಂಪರೆಯೂ ಇದೆ. ನಮ್ಮ ಜೀವಿ ಏನ್ ಮಾಡ್ಬೇಕು? ಇದನ್ನೆಲ್ಲ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಭಗವಂತನಿಗೆ ಶರಣಾಗತನಾಗಿ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು. ಆದ್ರೆ ಅವನು ಅದನ್ನ ಮಾಡುವುದಿಲ್ಲ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದೆ, ನನ್ನ ಶಕ್ತಿಗಳು ಒಂದಾದ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಅವನ ಅಪ್ಪಣೆ ಇದೆ ಇಲ್ಲಿ ಎಲ್ಲ ಸೃಷ್ಟಿ ಆಗಲಿಕ್ಕೆ. ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ, ಅಂದ್ರೆ ಅವನೇ ಅದಕ್ಕೆ ಇದು ಮಾಡಿರುವಂತವನು. ಅವನು ಅಪ್ಪಣೆ ಕೊಟ್ರೆ ಮಾತ್ರ ಅದು ಸೃಷ್ಟಿ ಆಗುತ್ತೆ, ಇಲ್ಲ ಅಂತ ಆಗೋದಿಲ್ಲ ಅಂತ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಬಹಳ ಮುಖ್ಯ. ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ಮತ್ತೆ ನಾಶವಾಗುತ್ತದೆ. ಅವಜಾನಂತಿ ಮಾ ಮೂಢ ಮಾನುಷೀಂ ತನುಮಾಶ್ರಿತಾಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಈಗ ಒಬ್ಬ ಒಂದು ಇಂಪಾರ್ಟೆಂಟ್ ಮನುಷ್ಯ ಯಾರಂತಾನೆ ಗೊತ್ತಿರೋದಿಲ್ಲ, ನಮ್ಮ ಎದುರುಗಡೆ ಬಂದ್ರೆ ನಾವು ಸಡನ್ ಆಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಐಡೆಂಟಿಫೈ ಮಾಡೋದಿಲ್ಲ ಅಲ್ವಾ? ಅವ್ರು ಯಾರಂತ ನಾರ್ಮಲ್ ಮನುಷ್ಯರಾಗೇ ಇರ್ತಾರೆ ಅಲ್ವಾ? ಸಡನ್ ಆಗಿ ಓ ಡೊನಾಲ್ಡ್ ಟ್ರಂಪ್ ಅವರು ಅಂತ ಯಾರೋ ಹೇಳ್ತಾರೆ ನಿಮ್ಗೆ. ಡೊನಾಲ್ಡ್ ಟ್ರಂಪಾ, ಅವನು ಇಲ್ಲಿ ಬಂದ್ಬಿಟ್ಟಿದ್ದಾನೆ ನಮ್ಮ ಎದುರುಗಡೆ ಇಷ್ಟು ಅಂತ. ಸೊ ಆ ರೀತಿಯಾಗಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಯಾವಾಗ ಭಕ್ತಿಯಿಂದ ನಾವು ಅವನು ಯಾರಂತ ನಮ್ಗೆ ಗೊತ್ತಾದಾಗ ನಮಗೆ ರಿಯಲೈಸ್ ಆಗುತ್ತೆ ಭಗವಂತ ಅಲ್ಲಿ ಇದ್ದಾನೆ ಅನ್ನುವಂಥದ್ದು. ಆದ್ರೆ ಅವನ್ನ ನೋಡು, ಅದರಿಂದ ಇಲ್ಲಿ ಮೂಢರಾದವರು ಅವನನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಅವನನ್ನ ಹೀಯಾಳಿಸ್ತಾರೆ. ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಏನೋ ಮೂಢರು ನನ್ನನ್ನ ಅಪಹಾಸ್ಯ ಮಾಡ್ತಾರೆ. ಕೃಷ್ಣನಿಗೆ ಏನೆಲ್ಲ ಹೇಳಲಿಲ್ಲ ಅಲ್ವಾ? ಅವನೊಬ್ಬ ಮ್ಯಾಜಿಷಿಯನ್. ಬ್ರಹ್ಮನಿಗೂ ಸಹಿತ ಒಂದ್ಸಲ ವಿಮೋಹನೆ ಆಗತ್ತೆ, ಅಂದ್ರೆ ಭ್ರಮೆ ಒಳಗೆ ಆಗ್ಬಿಡ್ತಾನೆ ಅವನು ಸಹಿತ ಇಲ್ಲ, ಅವನು ಭಗವಂತ, ಅವನು ಮಾಯಾವಿ ಅಂತ ಅವನಿಗೆ ಹೇಳ್ತಾನೆ, ಬ್ರಹ್ಮನೇ ಹೇಳ್ತಾನೆ. ಆದರೆ ಕೃಷ್ಣ ಹೇಗೆ ಅವನಿಗೆ ಬುದ್ಧಿ ಕಲಿಸ್ತಾನೆ, ಅವನ ಮೂಢತನವನ್ನ ಅಥವಾ ಆ ಒಂದು ಇದನ್ನ ಸರಿಸ್ತಾನೆ. ಅವನು ಶರಣಾಗತನಾಗ್ತಾನೆ. ನೀನು ಒಬ್ಬನೇ ಬ್ರಹ್ಮ ಅಲ್ಲ, ಈ ತರ ಹಲವಾರು ಲೋಕಗಳಿವೆ, ಹಲವಾರು ಲೋಕದಲ್ಲಿ ಲಕ್ಷಾಂತರ ಲೋಕಗಳೇ ಲಕ್ಷಾಂತರ ಬ್ರಹ್ಮರಿದ್ದಾರೆ, ಅವರೆಲ್ಲರೂ ಭಗವಂತನಿಗೆ ಶರಣಾಗತರಾಗಿರ್ತಾರೆ. ಸೊ ನಿನಗೆ ಗೊತ್ತಿಲ್ಲ ಅಂತ. ಆದ್ರೆ ಅವನು ಒಪ್ಕೊಂಡಿರ್ಲಿಲ್ಲ. ಆ ರೀತಿಯಾಗಿ ಅಂದ್ರೆ ಜನರು ಯಾರಿಗೆ ಭಗವಂತನ ಅಂದ್ರೆ ಅವನನ್ನು ನೋಡುವಂತಹ ಜ್ಞಾನ, ಅಂತರ್ಚಕ್ಷು ಇರುವುದಿಲ್ವೋ ಅವರು ಭಗವಂತನನ್ನ, ಈಗ ನಮ್ಮಲ್ಲಿಯೇ ಕೆಲವರನ್ನು ನಾವು ನೋಡ್ತೀವಿ ಅಲ್ವಾ? ಏನು ಏಥಿಸ್ಟ್ ಅಂತ ಕೆಲವರು ಏಥಿಸ್ಟ್ ಇರ್ತಾರೆ, ಕೆಲವರು ಇಲ್ಲ ನಾವು ದೇವರನ್ನು ನಂಬೋದಿಲ್ಲ ಅಂತಾರೆ, ಕೆಲವರು ದೇವರನ್ನು ನಂಬ್ತಾರೆ. ಆದ್ರೆ ಅದು ಏನಂದ್ರೆ ಆ ದೇವರು ಯಾಕೆ ಅಂದ್ರೆ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಅಂತ. ಸೊ ಬೇರೆ ಬೇರೆ ರೀತಿಯಲ್ಲಿ ಇದೆ. ಆದ್ರೆ ಕೆಲವರು ದೇವರನ್ನ ಹೀಯಾಳಿಸ್ತಾರೆ,
ಭಗವಂತನನ್ನ ಬೈತಾರೆ, ಅವನಿಲ್ಲ, ಆಗಿಲ್ಲ, ಅವನಿಲ್ಲ, ಇದಾಗುವುದಿಲ್ಲ, ಏನೇನೋ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ದುರ್ಯೋಧನನ್ನ ನೋಡ್ಬೋದು ಅಲ್ವಾ. ಅವನಿಗೆ ನಾರಾಯಣನ ರೂಪವನ್ನ ತೋರಿಸಿದ್ರು ಅವನಿಗೆ ಅರ್ಥ ಆಗ್ಲಿಲ್ಲ ಅವನು ಯಾರು ಅನ್ನುವಂಥದ್ದು. ಸೊ ಈ ರೀತಿ ಪರಮಪ್ರಭು ನಾನೇ, ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು, ಅದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳುವಂತಹದ್ದು. ಆ ಮಾಯೆಯ ಪ್ರಭಾವ ಅವರ ಮೇಲೆ ಇರುವುದರಿಂದ ಅವರಿಗೆ ಅದು ಅರ್ಥವಾಗುವುದಿಲ್ಲ. ಮೂಘಾಶ ಮೂಘ ಕರ್ಮಾಣೋ ಮೂಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಹರೇ ಕೃಷ್ಣ ಗುರು. ಅಲ್ವಾ. ಈಗ ಏನಂದ್ರೆ ಏನ್ ಹೇಳ್ಬೇಕಂದ್ರೆ, ಈಗ ಕೆಲವೊಂದು ಟೈಮ್ ಏನಾಗುತ್ತೆ, ಆ ಜ್ಞಾನ ಮಾಯೆಯ ಪ್ರಭಾವದಿಂದ ನಮ್ಗೆ ಗೊತ್ತಿರತ್ತೆ, ಆದರೆ ಅದಲ್ಲಿ ಕೆಲಸ ಮಾಡೋದಿಲ್ಲ. ನಾವು ಅಕರ್ಮ, ವಿಕರ್ಮ, ಕರ್ಮ, ಕರ್ಮಕಾಂಡ ಎಲ್ಲವನ್ನ ತಿಳ್ಕೊಂಡಿದ್ದೇವೆ ಅಲ್ವಾ. ವಿಕರ್ಮ ಅಂದ್ರೆ ಯಾರು ಹೇಳ್ತಾರೆ? ಅಕರ್ಮ ಅಂದರೆ ಕರ್ಮ ಫಲ ಇಲ್ಲ. ವಿಕರ್ಮ ಅಂದ್ರೆ ವಿಕರ್ಮ ವಿಕರ್ಮ ಮಾಡಬಾರದ ಕರ್ಮ, ನಿಷಿದ್ಧ ಕರ್ಮ, ಕೆಟ್ಟ ಕರ್ಮ. ಆದ್ರೂ ನಮ್ಗೆಲ್ಲ ಗೊತ್ತಿದೆ. ಬೆಳಗ್ಗೆ ಎದ್ದು ಈಗ ಉದಾಹರಣೆಗೆ ಕೆಲವರು ಏನ್ ಮಾಡ್ತಾರೆ, ಪ್ರತಿ ರವಿವಾರ ಹೋಗ್ತಾರೆ, ಅವರ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ವಾರ ಪೂರ್ತಿ ವಿಕರ್ಮವನ್ನೇ ಮಾಡುವಂತಹದ್ದು. ವಾರ ಪೂರ್ತಿ ಎಲ್ಲ ಭಕ್ತಿ ಯೋಗದ ಎಲ್ಲ 4 ನಿಯಂತ್ರಕ ತತ್ವಗಳ ಬಗ್ಗೆ ನಾವು ಹೇಳಿದ್ದೇವೆ. ಏನು, ನಶೆ ಮಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು, ಮಾಂಸ ಭಕ್ಷಣೆ ಮಾಡಬಾರ್ದು, ಆಮೇಲೆ ಜೂಜಾಡಬಾರ್ದು. ಆದರೆ ವಾರ ಪೂರ್ತಿ ಇದನ್ನ ಮಾಡಿಕೊಂಡು ಒಂದು ದಿನ ಹೋಗಿ ಭಗವಂತನ ಹತ್ರ ಅದು ಹೇಗೆ ಸಾಧ್ಯ ಆಗುತ್ತೆ ಅಲ್ವಾ. ಮತ್ತೆ ಪ್ರಾರ್ಥನೆ ಮಾಡೋದು, ನನ್ನನ್ನು ಕ್ಷಮಿಸು, ಮತ್ತೆ ಹೋಗಿ ಮತ್ತೆ ಅದನ್ನ ಮಾಡುವಂತಹದ್ದು, ಮತ್ತೆ ನನ್ನನ್ನು ಕ್ಷಮಿಸು. ಸೊ ಅದರಿಂದ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ. ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಅಲ್ಲಿ ಮೋಹಿನೀಂ ಶ್ರಿತಃ ಅಂದ್ರೆ ಈ ಭ್ರಮೆಯ ಅಧೀನದಲ್ಲಿ ಅದು ಯಾವುದು ಕೆಲಸ ಮಾಡೋದಿಲ್ಲ. ಆದಿತ್ಯವಾರ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡೇಗೆ ಮಾತ್ರ ನಮಗೆ ಜ್ಞಾನ ಇರುತ್ತೆ. ತಪ್ಪು ಮಾಡುವಾಗ ಅದರ ಆ ಜ್ಞಾನ ಕೆಲಸಕ್ಕೆ ಬರೋದಿಲ್ಲ, ತಪ್ಪಾಗ್ಬಿಡುತ್ತೆ. ಅಂದ್ರೆ ಆಗತ್ತೆ ಮಾಯೆಯ ಪ್ರಭಾವದಲ್ಲಿ. ಅದು ತಪ್ಪು ಅಂತದ್ದಲ್ಲ, ಆದರೆ ನಾವು ಹರಿಗೆ ಭಗವಂತನಿಗೆ ಶರಣಾಗತರಾದಾಗ ನಾವು ತಪ್ಪು ಮಾಡುವಿಕೆಯಿಂದ ವಿಮುಖತೆಯನ್ನ ಪಡೆಯಬಹುದು, ಅದರಿಂದ ಹೊರಗೆ ಬರಬಹುದು. ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತೆ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಇದೇ ಬಹಳ ಬಹಳ ಮುಖ್ಯವಾದದ್ದು. ಮಹಾತ್ಮರು ಅಂದ್ರೆ ನಮಗೆ ಗೊತ್ತಿರುವ ಮಹಾತ್ಮರು, ನಾವು ಓದ್ಕೊಂಡು ಬಂದಿರುವಂತಹ ಮಹಾತ್ಮರು ಯಾರು? ಮಹಾತ್ಮ ಗಾಂಧಿ. ಇಲ್ಲಿ ಭಗವಂತ ಹೇಳ್ತಾ ಇರುವಂತಹ ಮಹಾತ್ಮರ ಗುಣಲಕ್ಷಣಗಳನ್ನ ನಾವು ಆಲೋಚನೆ ಮಾಡಿದರೆ, ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಅವರು ಇರ್ತಾರೆ, ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಅದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು, ಅಂತ ಚಕ್ಷು ತೆರಿಬೇಕು, ನಮ್ಮ ಮನಸ್ಸು ದೃಢವಾಗಬೇಕು. ಹರಿಚಿತ್ತ ಮನಸ್ಸು ಮತ್ತೆ ಬುದ್ಧಿ ನನ್ನದಲ್ಲ
ಅದು ಅವನ ಸೇವೆಗೆ ನಿರತವಾಗಿ ನಮ್ಮ ಇಂದ್ರಿಯಗಳು ಅವನ ಸೇವೆಯನ್ನು ಮಾಡಬೇಕು. ಆ ರೀತಿ ಆದಾಗ ಮಾತ್ರ ಅವನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮ ಪುರುಷನು ಅಂತ ನಮಗೆ ಅರ್ಥವಾಗಿ ನಾವು ಸಂಪೂರ್ಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ಇರ್ತಾರೆ. ಅಂತಹ ಮಹಾತ್ಮರು ಉದಾಹರಣೆಗೆ ಇಲ್ಲಿ ಮಾಧವೇಂದ್ರ ಪುರಿ ಒಬ್ಬರು ಈ ಇಸ್ಕಾನ್ ಪರಂಪರೆಯಲ್ಲಿ ಬಂದಂತಹ ಒಂದು ಗುರುಗಳು. ಸೊ ಅವರು ಏನು ಮಾಡ್ತಾ ಇದ್ರು ಅಂದರೆ ಯಾವಾಗಲೂ ಹೀಗೆ ವೃಂದಾವನಕ್ಕೆ ಬಂದಾಗ ಹರಿನಾಮ ಸ್ಮರಣೆಯಲ್ಲಿ ಕುಳಿತುಕೊಂಡು ಮರದಲ್ಲಿ ಹೀಗೆ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಅಂದರೆ ಯಾವಾಗಲೂ ಅವ್ರಿಗೆ ಏನು ಬೇಕಿಲ್ಲ, ಹರಿನಾಮ ಸ್ಮರಣೆ. ತಾನು ಊಟ ಮಾಡಿದ್ದೀನೋ, ತಾನು ಹೊಟ್ಟೆ ಹಸಿತಾ ಇದೆಯೋ, ಅದು ಯಾವುದರ ಮೇಲೆ ಒಂಚೂರು ಅದು ನೋಡಿ ಅವರು ಈ ಫೋಟೋದಲ್ಲೇ ನೋಡಿದರೆ ನಮ್ಗೆ ಎಷ್ಟು ಕಾಮ್ನೆಸ್ ಕಾಣಿಸುತ್ತೆ ಅಲ್ಲಿ ಅವರ ಅಂದರೆ ಮುಖದಲ್ಲಿ ಎಷ್ಟು ಪ್ರಶಾಂತತೆ ಇದೆ ಅಂತ. ಸೊ ಆ ರೀತಿಯಾಗಿ ಅವರು ಕೂತ್ಕೊಂಡಿದ್ದಾಗ, ಅವರು ಧ್ಯಾನದಲ್ಲಿದ್ದಾಗ ಸ್ವತಃ ಕೃಷ್ಣ ಬಂದು ಅವರಿಗೆ ಊಟ ಇಟ್ಟು ಹೋಗ್ತಾ ಇದ್ನಂತೆ ಅಲ್ಲಿ, ನೀವು ಊಟ ಮಾಡಿ ಅಂತ. ಮತ್ತೆ ಅದೇ ಮಾಧವೇಂದ್ರ ಪುರಿ ಒರಿಸ್ಸಾನಲ್ಲಿ ಹೀಗೆ ಹೋಗ್ತಾ ಒಂದು ಭಗವಂತನ ದೇವಸ್ಥಾನಕ್ಕೆ ಪುರಿ ಅಲ್ಲಿ ಒರಿಸ್ಸಾನಲ್ಲಿ ಹೋದಾಗ ಅಲ್ಲಿ ಒಂದು ದೇವಸ್ಥಾನ ಇದೆ, ಗೋಪಿನಾಥ ಕೀರ್ಚೋರ್ ಮಂದಿರ. ನೀವು ನೋಡ್ಬೋದು ಗೂಗಲ್. ಈ ಖೀರ್ ಅಂದ್ರೆ ಏನು? ಪಾಯಸ. ಸೊ ಖೀರ್ ಚೋರ್, ಆ ಪಾಯಸವನ್ನ ಕದ್ದಿರುವಂತಹ ಅವನು ಕೃಷ್ಣ ಅಂತ. ಮಾಧವೇಂದ್ರ ಪುರಿಯವರು ಬಂದಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿದು ಪ್ರಸಾದ ಎಲ್ಲ ಇದಾಗ್ಬಿಡತ್ತಂತ. ಮತ್ತೆ ಅವರು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅವರಿಗೇನಾದರೂ ಪ್ರಸಾದ ಕೊಡ್ಬೇಕಲ್ಲ, ಅದು ಕೃಷ್ಣನ ಜವಾಬ್ದಾರಿ. ಸೊ ಯಾಕೆಂದ್ರೆ ಅವರು ಮಹಾತ್ಮರು. ಸೊ ಅದರಿಂದ ಅವನು ಏನ್ ಮಾಡ್ತಾನಂತಂದ್ರೆ ಒಂದು ಪಾಯಸದ ಗುಡಿಗೆಯನ್ನ ಮೂರ್ತಿಯ ಹಿಂದ್ಗಡೆ ಬಚ್ಚಿಡ್ತಾನೆ. ಸೊ ಅವ್ರು ಬಂದಾಗ ಅವನು ಹೇಳ್ತಾನಂತ ಅವರಿಗೆ ಒಂಥರ ವಾಣಿಯ ಮುಖಾಂತರ ಅವನು ತಿಳಿಸ್ತಾನೆ, ಇಲ್ಲ ನಿಮಗೆ ಇಲ್ಲಿ ಪ್ರಸಾದ ಇದೆ, ಬಂದು ತಗೊಳ್ಳಿ ಅಂತ. ಸೊ ಆ ರೀತಿಯಾಗಿ ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಈಗ ನಮಗೆ ಅನುಭವ ಆಗತ್ತೆ. ನಾವೇನು ನಮ್ಮಲ್ಲಿ ಎಷ್ಟೊಂದು ಇನ್ನೂ ಕಲ್ಮಶಗಳಿದ್ದಾವೆ. ಪ್ರತಿನಿತ್ಯ ನಾವು ಹರೇ ಕೃಷ್ಣ ಮಹಾಮಂತ್ರ ಬೆಳಗ್ಗೆ ಜಪ ಮಾಡುವಾಗ ದೇವ್ರ ಹತ್ರ ಬೇಡ್ಕೊಳ್ಳೋದು ಅದೇ. ಶ್ರೀಲ ಪ್ರಭುಪಾದರ ಹತ್ರ ಭಗವಂತನ ಹತ್ರ ಕೇಳೋದೇನು? ನಮ್ಮಲ್ಲಿರುವಂತಹ ಈ ಕಶ್ಮಲ ಕುತಸ್ತ್ವ ಕಶ್ಮಲಮಿದಂ, ಅರ್ಜುನನಿಗೆ ಕೇಳ್ತಾನೆ ನಿನ್ಗೆಲ್ಲಿಂದ ಬಂತು ಈ ಕಶ್ಮಲ ಅಂತ. ನಮ್ಮಲ್ಲಿ ಎಷ್ಟು ಕಶ್ಮಲಗಳಿದ್ದಾವೆ, ಅದನ್ನ ನಾವು ತೊಡೆದಾಕ್ಬೇಕಲ್ವಾ. ನಾವು ಮಹಾತ್ಮರ ಆಗ್ಬೇಕು ಅಂದ್ರೆ ಅಂತ ಒಂದು ಪರಿಸ್ಥಿತಿ ದೇವಿ. ಆದ್ರೆ ಹರಿನಾಮ ಎಷ್ಟು ಪವರ್ಫುಲ್ ಕಲಿಯುಗದಲ್ಲಿ ಅಂದ್ರೆ ಇದರಲ್ಲಿಯೇ ನಮಗೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ಜೀವನದಲ್ಲಿ ನಾವೇನು ದೊಡ್ಡದಾಗಿ ತಗೊಳ್ತೀವಿ, ಅಂತಹ ಸಮಸ್ಯೆಗಳಿಂದಲೂ ಸಹಿತ ನಮಗೆ ಏನೋ ಒಂಥರ ಹೀಗೆ ಬಂದು ಹೀಗೆ ಹೋಯ್ತು ಅಂತ ಅಂದ್ರೆ ಕಷ್ಟದ ಅರಿವಾಗತ್ತೆ. ಆದರೆ ಅದೇ ಇದರಲ್ಲಿ ನಾವು ಹೇಗೆ ಹೂವು ಎತ್ತಿದ ಹಾಗೆ ಅದು ನಿವಾರಣೆ ಆಯ್ತು ಅಂತ ಹೇಳ್ತೀವಲ್ಲ ಎಷ್ಟೋ ಸಲ, ಅದು ಹೇಗೆ ಸಾಧ್ಯ ಅಂತ. ಸೊ ಆ ರೀತಿಯಾಗಿ ಮಹಾತ್ಮರು, ನಾವು ಈ ಮಹಾತ್ಮರ ಹತ್ರ ಹೋಗಿ ನಮಗೆ ಜೀವನದಲ್ಲಿ ಈ ಥರದ ಸಮಸ್ಯೆ ಇದೆ ಅಂದರೆ ಅವರಿಗೆ ನಗು ಬರುತ್ತಂತ. ನಗು ಅಂದರೆ ಅಪಹಾಸ್ಯಕ್ಕೋಸ್ಕರ ಅಲ್ಲ, ಆದರೆ ಅವರಿಗೆ ಗೊತ್ತಿದೆ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ಆ ಬ್ರಾಹ್ಮಣ ಹೇಳಿದ ಹಾಗೆ ನಮ್ಮ ಮನಸ್ಸು ಚಂಚಲವಾಗಿರುವುದರಿಂದ ನಾವು ದಿಗ್ಭ್ರಾಂತಿಗೆ ಒಳಗಾಗ್ತೇವೆ. ಆಂಗ್ಸೈಟಿ ಬರುತ್ತೆ, ಅಂದರೆ ಆತಂಕ. ಏನಾಗತ್ತೆ, ನಾಳೆ ನಾನು ಊಟ ಮಾಡ್ತೀನೋ ಇಲ್ಲೋ, ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಅಷ್ಟೊಂದು ಹಣ ಎಲ್ಲಿಂದ ಹೊಂದಿಸಬೇಕು, ಅಥವಾ ನಾನು ಮನೆ ಅಂದರೆ ಅದು ಮಾಡಬೇಕು ಇದು ಮಾಡಬೇಕು. ಸೊ ಆ ರೀತಿ ಆದಂತಹ ಆತಂಕ. ಆದರೆ ಅದು ಮಹಾತ್ಮರಿಗೆ ಅದೆಲ್ಲ ಇರುವುದಿಲ್ಲ, ಅವರಿಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ಎಲ್ಲವೂ ಇರುವಂಥವನು ಯಾರು? ಪರಮಾತ್ಮ ಕೃಷ್ಣ, ಶ್ರೀಕೃಷ್ಣ. ಸೊ ಅವನನ್ನ ಗಟ್ಟಿಯಾಗಿ ನಾವು ಹಿಡ್ಕೊಂಡ್ರೆ ನಮಗೇನು ಅವಶ್ಯಕತೆ ಇದೆ ಅದನ್ನು ಅವನು ಕೊಟ್ಟೇ ಕೊಡ್ತಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತ್ಯಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ನಾವು ಮೂರ್ಖರು, ನಮಗೆ ಡೌಟ್ ಕೃಷ್ಣ ಕೊಡ್ತಾನೋ ಇಲ್ಲ ನಮ್ಗೆ ಅಂತ. ಆದ್ರಿಂದ ನಾವು ಅವನ ಭಕ್ತಿಯನ್ನ ಮಾಡುವುದಿಲ್ಲ, ಮೂರ್ಖರು. ಆದರೆ ಯಾರು ಅದನ್ನ ತಿಳ್ಕೊಂಡಿರ್ತಾರೆ, ಅವನ ಹತ್ರ ಎಲ್ಲ ಇದೆ, ಅವನು ಕೊಟ್ಟೇ ಕೊಡ್ತಾನೆ ನಮಗೆ ಅವಶ್ಯಕತೆ ಇರುವುದನ್ನ. ಆದರೆ ಯಾರು ಅದನ್ನ ಅರ್ಥ ಮಾಡಿಕೊಳ್ತಾರೆ ಅವರು ದೃಢ ಸಂಕಲ್ಪದಿಂದ, ಆ ಒಂದು ದೃಢ ಸಂಕಲ್ಪ ಬೇಕು ಅಲ್ವಾ. ಈಗ ನಾವು ಭಗವದ್ಗೀತೆಯ ಕ್ಲಾಸನ್ನು ಶುರು ಮಾಡೋ ಮೊದಲು ಒಂದು ಸಂಕಲ್ಪ ತಗೊಂಡ್ವಿ. ನಾವು ಸ್ಟಾರ್ಟಿಂಗಲ್ಲಿ ಎಷ್ಟು ಜನ ಇದ್ವಿ? ಫಸ್ಟ್ ಕ್ಲಾಸಲ್ಲಿ
ಆಮೇಲೆ 3-4 ಕ್ಲಾಸ್ ಸ್ಯಾಟರ್ಡೆ ಸಂಡೇ ಬಂದಾಗ ಎಲ್ಲ ಸ್ವಲ್ಪ ಜನ ಎಸ್ಕೇಪ್ ಆದರು. ಆ ಸಂಕಲ್ಪ ದೃಢ ಸಂಕಲ್ಪ ಇಲ್ಲ ನಿಮ್ಮಲ್ಲಿ. ಆಲ್ಮೋಸ್ಟ್ 20 ಜನ ಪ್ಲಸ್ ಈಗ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಸೊ ದಯವಿಟ್ಟು ಎಂಡ್ ತನಕ ಮುಗಿಸಿ, ಯಾಕೆಂದ್ರೆ ಈ ಜ್ಞಾನ ಪರಮ ಜ್ಞಾನ. ಇದು ಈ ಜ್ಞಾನ ಒಂದೇ ಸಲ ನಮಗೆ ಈ ತರ ಅಪಾರ್ಚುನಿಟಿ ಮತ್ತೆ ಯಾವಾಗ ಸಿಗತ್ತೆ, ಏನು ನಾವು ಮತ್ತೆ ಬದುಕಿರ್ತೀವ ಇಲ್ಲ ಅನ್ನೋದೇ ಗ್ಯಾರಂಟಿ ಇಲ್ಲ. ಹೌದು ಸರ್, ಹೌದು, ಇದೊಂದು ಹಾ? ಭಾಗ್ಯ. ಹೌದು, ಸತ್ಯ. ಇಂತಹ ಒಂದು ಜ್ಞಾನ ನಮಗೆ ಏನೋ ಒಂದು ನಾವೆಲ್ಲ ಈಗ ಸಂಘದಲ್ಲಿ ಇದನ್ನ ಆ ಶ್ರೀಲ ಪ್ರಭುಪಾದರು ಅಥವಾ ನಮ್ಮ ನಾಮನಿಷ್ಠದಾಸ್ ಪ್ರಭುಜಿಯವರು ಇಸ್ಕಾನ್ ಮಂಗಳೂರವರು, ಮೊದಲನೇ ಸಲ ನಾನು ಭಗವದ್ಗೀತೆ ಕ್ಲಾಸ್ ನಿಮ್ಮ ತರ ತಗೊಂಡಾಗ ಅದರ ನಂತರ 3-4 ಸಲ ನಾನು ಸ್ವಲ್ಪ ಅಸಿಸ್ಟಿಂಗ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ಇಸ್ಕಾನ್ ಮಂಗಳೂರಿಗೆ ಹೋದೆ. ನನಗೆ 1 ವಾರ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು. ಸೊ ಆ ರೀತಿಯಾಗೆಲ್ಲ ಅಂದ್ರೆ ನಾವು ಎಷ್ಟು ಅವರಿಗೆ ಚಿರಋಣಿ ಆಗ್ಲಿಕ್ಕೆ ಇದ್ರೂ ಅಷ್ಟು ಸಾಕಾಗಲ್ಲ. ನಮ್ಮ ಹತ್ರ ಕೈಲಾದಷ್ಟು ಸೇವೆ ನಾವು ಅದರಿಂದ ಮಾಡುವುದು ದೇವಸ್ಥಾನಕ್ಕೋಸ್ಕರ, ಅವರಿಗೋಸ್ಕರ. ಯಾಕೆಂದ್ರೆ ಇಂತಹ ಒಂದು ಭಾಗ್ಯ, ಇದನ್ನ ತಿಳ್ಕೊಳ್ಳುವಂತಹ ಭಾಗ್ಯ ನಮಗೆ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಶ್ರೀಲಾ ಪ್ರಭುಪಾದರು ಇಸ್ಕಾನ್ ಅಂತ ಸಂಸ್ಥೆಯನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಸೊ ಅವರು ಸನ್ಯಾಸ ಸ್ವೀಕಾರ ಮಾಡಿ ಹೋಗುವಾಗ, ಹೆಂಡತಿ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗುವಾಗ, ಅಂದ್ರೆ ಸನ್ಯಾಸ ಸ್ವೀಕಾರ ಮಾಡಿ ಹೋದ್ಮೇಲೆ ಅವ್ರು ಹೇಳ್ತಾರಂತೆ, ನಾನು ಅಲ್ಲಿ ನನ್ನ 2-3 ಜನ ಮಕ್ಕಳನ್ನ ಬಿಟ್ಟು ಬಂದಿರ್ಬೋದು, ಆದ್ರೆ ಇಲ್ಲಿ ನನಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಎಲ್ಲರೂ ಅವ್ರಿಗೆ ಮಕ್ಕಳೇ. ಆದ್ರಿಂದ ಅಂದ್ರೆ ಈ ಭಗವಂತನ ಅಂದ್ರೆ ಅವರು ಅಂತಹ ಕರುಣಾಮಯಿ. ಅಂದ್ರೆ ಯಾಕೆ ಅಂದ್ರೆ ಕೃಷ್ಣನ ಇಚ್ಛೆ ಇಲ್ಲದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೃಷ್ಣನ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಈ ಒಂದು ಸಂಸ್ಥೆಯನ್ನು ಅವರು ಮಾಡಿದ್ದಾರೆ. ಸೊ ಇಲ್ಲಿ ಶ್ರೀಲಾ ಪ್ರಭುಪಾದರ ಒಂದು ಚಿಕ್ಕ ವಿಡಿಯೋ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. This is the story of the Hare Krishna people. ಸೊ ನಿಮಗೆ ಕೆಲವರಿಗೆ ಇದಿರಬಹುದು, ಇಸ್ಕಾನ್ ಅಂದ್ರೆ ಏನು, ಇಸ್ಕಾನ್ ಅಲ್ಲಿ ಏನಾಗತ್ತೆ. ಇಲ್ಲಿ ಬೆಳಗ್ಗೆ ಹೇಳ್ತೇನೆ ನಿಮ್ಗೆ ಏನಾಗತ್ತೆ ಅಂತ. ಒಂದು ಇಡೀ ದಿನ 24 ಅವರ್ಸ್ನ ಒಂದು ಇದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಬೆಳಗ್ಗೆ 4 ಗಂಟೆಗೆ 3:30ಗೆ ಹೇಳ್ತಾರೆ ಎಲ್ಲ. 4:15ಗೆ ಭಗವಂತನ ರೆಡಿಯಾಗಿ ಭಗವಂತನಿಗೆ ಮಂಗಳಾರತಿ ಆಗತ್ತೆ, ಅವನಿಗೆ ಭೋಗ ಅರ್ಪಣೆ ಆಗತ್ತೆ. ಆಮೇಲೆ ಮತ್ತೆ ಆರತಿ, ತುಳಸಿ ಪೂಜೆ ಎಲ್ಲ ಆದ್ಮೇಲೆ ಜಪ. ನಾವು ಆಲ್ಮೋಸ್ಟ್ 2 ಗಂಟೆ ಜಪ, ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಆ ರೀತಿಯಾಗಿ ಜಪ ಆದ್ಮೇಲೆ ಇದಾದ್ಮೇಲೆ ಗುರುಪೂಜೆ ಆಗತ್ತೆ. ಗುರುಪೂಜೆ ಆದ್ಮೇಲೆ ಭಾಗವತಂ ಕ್ಲಾಸ್ ಆಗತ್ತೆ 8 ಗಂಟೆಗೆ. ಅದರ ನಂತರ ಪ್ರಸಾದ ವಿತರಣೆ ಆಗತ್ತೆ ಇಸ್ಕಾನ್ನಲ್ಲಿ. ಆಮೇಲೆ ಮಧ್ಯಾಹ್ನ ಒಂದು ಪೂಜೆ, ಮತ್ತೆ ಭಗವಂತನಿಗೆ ಭೋಗ ಅರ್ಪಿಸಿ ಪ್ರಸಾದ ಸ್ವೀಕಾರ. ಸಾಯಂಕಾಲ ಶಯನ ಆರತಿ ಆಗತ್ತೆ. ಮತ್ತೆ ಇನ್ ಬಿಟ್ವೀನ್ ಈ ತರ ಹಲವು ಕ್ಲಾಸ್ಗಳು, ಬೇರೆ ಬೇರೆ ಲೆವೆಲ್ ಕ್ಲಾಸಸ್ ನಡೆಯುತ್ತೆ. ಭಕ್ತಿ ಶಾಸ್ತ್ರಿ ನಡೆಯುತ್ತೆ, ಭಾಗವತಂದು ಬೇರೆ ಬೇರೆ ಕ್ಲಾಸಸ್ ನಡೆಯುತ್ತೆ. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಇಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ನಾವು ಅರ್ಥ ಹೇಗೆ ಮಾಡ್ಕೊಳ್ಳೋದು, ಬೇರೆಯವರಿಗೆ ನಾವು ಹೇಗೆ ತಿಳಿಸಿ ಹೇಳ್ಬಹುದು. ಸೊ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ನಾವು ಈಗ ಯಾರು ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಅವರು ಶಾಸ್ತ್ರದ ಹೊರತಾಗಿ ಏನನ್ನು ಮಾತಾಡುವುದಿಲ್ಲ. ಅದು ಮಾತಿನ ತಪಸ್ಸು ಅಂತ ಕರೆಸ್ಕೊಳ್ಳುತ್ತೆ, ಮುಂದೆ ಬರುತ್ತೆ. ಸೊ ಆ ರೀತಿಯಾಗಿ ನಾವು ಹೇಳುವಾಗ ಇದರ ಉದಾಹರಣೆಯನ್ನು ನಾವು ಕೊಟ್ಟು ಮಾತಾಡಿದ್ರೆ ಅದು ಒಂದು ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ನಾವು ಭಗವದ್ಗೀತೆ ಅಂದ್ರೆ ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದ್ದಾನೆ ಕೃಷ್ಣ, ಭಾಗವತಮಲ್ಲಿ ಹೀಗೆ ಹೇಳಿದ್ದಾನೆ, ಶ್ರೀಲಾ ಪ್ರಭುಪಾದರು ನಮ್ಗೆ ಈ ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಿದಾಗ, ನಾವು ಆಡುವ ಇದರಲ್ಲಿ ಎಷ್ಟು ನಮಗೆ ಯಾವುದೇ ರೀತಿಯಾದಂತಹ ಸುಮ್ಮನೆ ಅನವಶ್ಯಕ ಆರ್ಗ್ಯುಮೆಂಟ್ಸು ಅಥವಾ ಅನವಶ್ಯಕ ಕೆಲವು ಕರ್ಮಕಾಂಡಗಳನ್ನ ನಾವೇನು ಮಾಡ್ತೇವೆ ಅದರಿಂದೆಲ್ಲ ದೂರ ಹೋಗ್ಬಹುದು. ಸೊ ಈ ರೀತಿಯಾಗಿ ಸದಾ ಕೀರ್ತನೆಯನ್ನ ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನ ಮಾಡುತ್ತಾ, ನಮಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸ್ತಾರೆ. ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹ, ವೇದ್ಯಂ ಪವಿತ್ರಂ ಓಂಕಾರ ವೃಕ್ಷಾಮ ಯಜುರೇವಚ. ನಾನು ವಿಶ್ವದ ತಂದೆ ತಾಯಿ,
ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು. ಓಂಕಾರ, ನಾನೇ ಋಕ್, ನಾಮ ಮತ್ತು ಯಜುರ್ವೇದಗಳು. ಸಾಮ, ರೇ- ಋಗ್ವೇದ, ಸಾಮವೇದ ಮತ್ತೆ ಯಜುರ್ವೇದ ಅಂತ ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ವಿಶ್ವದ ತಂದೆ ಅವನೇ, ಯಾಕೆಂದ್ರೆ ಎಲ್ಲರೂ ಅವನಿಂದಲೇ ಬಂದಿರುವುದರಿಂದ ವಿಶ್ವದ ತಂದೆ ತಾಯಿ ಎಲ್ಲದಕ್ಕೂ ಆಧಾರ ಅವನೇ. ಅವನು ಆಧಾರ. ಈ ಪಿಲ್ಲರ್ ಅಂತ ಹೇಳ್ತೀವಲ್ಲ, ಈ ಪಿಲ್ಲರ್ ಇಲ್ಲ ಅಂದ್ರೆ ಮನೆ ನಿಲ್ಲೋದಿಲ್ಲ ಅಲ್ವಾ. ಆ ಪಿಲ್ಲರ್ ಮೇಲೆ ಅಥವಾ ಈ ಫೌಂಡೇಶನ್ ಮೇಲೆ ಮನೆ ನಿಲ್ಲತ್ತೆ. ಅದೇ ರೀತಿಯಾಗಿ ಎಲ್ಲದಕ್ಕೂ ಮೂಲ ಫೌಂಡೇಶನ್ ಆಧಾರ ಯಾರು? ಕೃಷ್ಣ. ಅವನೇ ಇಲ್ಲ ಅಂದ್ರೆ ಇದು ಯಾವುದೂ ಇರ್ಲಿಕ್ಕೆ ಸಾಧ್ಯವಿಲ್ಲ. ಪಿತಾಮಹ ಅಂದ್ರೆ, ಪಿತಾಮಹ ಅಂದ್ರೆ ಯಾರು? ಅಜ್ಜ. ಯಾಕೆಂದ್ರೆ ಬ್ರಹ್ಮನ ತಂದೆ ಅವನು. ಅದರಿಂದ ಪಿತಾಮಹ. ಜ್ಞಾನದ ಗುರಿ. ಎಷ್ಟೆಲ್ಲ ನಾವು ಜ್ಞಾನ ಪಡೆದು ಯಾಕೆ? ಜ್ಞಾನವನ್ನ ಯಾಕೆ ಪಡೆಯೋದು ನಾವು? ಯಾಕೆಂದ್ರೆ ಅವನನ್ನು ತಿಳಿಯಲು, ದೇವರನ್ನು ತಿಳಿಯಲು. ದೇವೋತ್ತಮನನ್ನ ತಿಳಿಯೋದಷ್ಟೇ ಅಲ್ಲ, ನಾವು ಅವನ ಜೊತೆಗೆ ನಮ್ಮ ಸಂಬಂಧವನ್ನ ಕಲ್ಪಿಸಿಕೊಳ್ಬೇಕು. ಅವನನ್ನ ತಿಳಿಯೋದು ಅಂದ್ರೆ ನಾವು ಈ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಹೊರಗೆ ಬರುವಂತಹದ್ದು. ಸೊ ಪವಿತ್ರೀಕರಿಸ, ನಮ್ಮನ್ನು ಪರಿಶುದ್ಧ ಮಾಡ್ತಾನೆ ಅವನು ಕೃಷ್ಣ. ಅವನ ನಾಮಸ್ಮರಣೆ, ಹರಿನಾಮಸ್ಮರಣೆ ನಮ್ಮನ್ನ ಪರಿಶುದ್ಧ ಮಾಡುತ್ತೆ. ಓಂಕಾರ ಅವನು. ಯಾಕೆಂದ್ರೆ ಪ್ರತಿಯೊಂದರ ಆದಿಯಲ್ಲಿ ನಾವು ಓಂ ಇಂದ ಹೇಳುವಂತಹದ್ದು. ಅದರಿಂದ ಅವನು ಓಂಕಾರ. ಎಲ್ಲಾ ವೇದಗಳು ಅವನೇ. ವೇದಗಳು ಸಹಿತ ಅವನಿಂದ ಬಂದು ಅವನು ಬ್ರಹ್ಮನಿಗೆ ಕೊಡ್ತಾನೆ. 4 ವೇದಗಳು ಬ್ರಹ್ಮನಿಂದ. ಆ ವೇದಗಳು ಹೇಗೆ ಯಜ್ಞ ಚಕ್ರದಲ್ಲಿ ನಾವು ನೋಡಿದ್ದೇವೆ, ಅದು ಹೇಗೆ ಗುರು ಪರಂಪರೆಯ ಮುಖಾಂತರ ಅದೆಲ್ಲ ಜ್ಞಾನ ಬರುತ್ತೆ ಕೆಳಗಡೆ. ಮತ್ತೆ ಇಲ್ಲಿ ಯಜ್ಞ ಮಾಡ್ತೇವೆ ನಾವು, ಮಳೆ ಬರುತ್ತೆ, ಬೆಳೆ ಆಗತ್ತೆ, ಮತ್ತೆ ಆಹಾರ ತಿಂತೇವೆ. ಆಹಾರವನ್ನು ಭಗವಂತನಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡುವಂತಹದ್ದು. ಸೊ ಇದೆಲ್ಲ ಅದರಿಂದ ಎಲ್ಲದಕ್ಕೂ ಕಾರಣ ಅವನು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಹರೇ ಕೃಷ್ಣ ಗುರು. ಅವನೇ ಎಲ್ಲ ಸೂತ್ರಧಾರ. ಯಾಕೆ ಅಂದ್ರೆ ಅವನೇ ಗುರಿ. ಅವನ್ ಬಿಟ್ಟು ಬೇರೆ ಯಾವ ಗುರಿಯನ್ನು ನಾವು ಇಟ್ಕೊಳ್ಳಕ್ ಸಾಧ್ಯವಿಲ್ಲ. ಎಲ್ಲವನ್ನ ಪೋಷಿಸೋನು, ಎಲ್ಲದರ ಯಜಮಾನ ಅವನು. ಯಾಕೆ ಸಾಕ್ಷಿ ಅವನು? ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಅವನು ಸಾಕ್ಷಿಯಾಗಿಯೇ ಇರ್ತಾನೆ. ಅವನೇ ನಿವಾಸ. ಎಲ್ಲವೂ ಅವನಲ್ಲಿಯೇ ಇದೆ. ಅವನೇ ನಿವಾಸ. ಅದಕ್ಕೇನೆ ಅವನೇ ದೊಡ್ಡ ಮನೆ ಅಲ್ವಾ. ಯಾಕೆಂದ್ರೆ ಅವ್ಯಕ್ತ ಸ್ವರೂಪದಲ್ಲಿ ಅವನು ಪರಮಾತ್ಮನಾಗಿ ಇಡೀ ವಿಶ್ವವನ್ನೇ ವ್ಯಾಪಿಸಿಕೊಂಡಿರುವಾಗ, ನಾವೆಲ್ಲ ಅವನಲ್ಲಿಯೇ ಇರುವಾಗ ಅವನೇ ನಮಗೆ ಮನೆ. ಅದರಿಂದ ನಾನೇ ಅತ್ಯಂತ ಆಪ್ತ ಗೆಳೆಯ. ಯಾಕೆಂದ್ರೆ ಸತ್ತ ಮೇಲೆ ನಾವು ಬೇರೆ ಶರೀರಕ್ಕೆ ಹೋಗುವಾಗ ನಮ್ಮ ಜೊತೆ ಬರುವವನು ಪರಮಾತ್ಮ ಮಾತ್ರ, ಬೇರೆ ಯಾರು ಬರೋದಿಲ್ಲ. ನಾವೀಗೆಲ್ಲ ಸಂಬಂಧ ಅಂತ ಹೇಳ್ತೇವೆ, ಅಂಟ್ಕೊಳ್ತೇವೆ. ಆದರೆ ನಮಗೆ ಪ್ರತಿ ಜನ್ಮದಲ್ಲಿ ಒಂದೊಂದು ಹೊಸ ಸಂಬಂಧಗಳು ಬರ್ತಾನೆ ಇರುತ್ತೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ. ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಮೂಲ ಬೀಜ ಅವನು, ಶಾಶ್ವತವಾದ ಬೀಜ ಅವನು. ತಪಾಮ್ಯಹಮಹಂ ವರ್ಷಂ ನಿಘೃಣ್ಣಾಂ ಮೃತ್ಸುಜಾಮಿ ಚ ಅಮೃತಂ ಚೈವ ಮೃತ್ಯಶ್ಚ ಸದಸಚ್ಚಾಹಂ ಅರ್ಜುನ. ಅರ್ಜುನನೇ, ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ. ನಾನೇ ಅಮೃತ, ನಾನೇ ಮೃತ್ಯು. ಚೇತನ ಮತ್ತು ಜಡ ವಸ್ತು ಎರಡೂ ನನ್ನಲ್ಲಿವೆ. ಶಾಖ ಕೊಡುವನು ಅವನೇ. ಸೂರ್ಯ ಭೌತಿಕ ಪ್ರಪಂಚಕ್ಕೆ, ಆದರೆ ಭಗವಂತನ ಸೂರ್ಯಚಂದ್ರರು ಅವನ 2 ಕಣ್ಣುಗಳು. ಅದರಿಂದ ಆ ಶಾಖ ಬರುವಂತಹದ್ದು ಅವನಿಂದನೇ. ಮಳೆಯನ್ನ ಕೊಡುವವನು ಅವನೇ, ಆ ಮಳೆಯನ್ನ ತಡೆ ಹಿಡಿಯುವವನು ಅವನೇ. ಮತ್ತು ಅಮೃತ, ನಾನೇ ಮೃತ್ಯು, ಕಾಲನೂ ಅವನೇ. ಕಾಲನ ಬಗ್ಗೆ ನಾವು 11ನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿಯೇ ಇವೆ. ಚೇತನ ಅಚಲ, ಚಲ ಮತ್ತು ಅಚಲ ಅಥವಾ ಚರಾಚರ ವಸ್ತುಗಳು ಎರಡೂ ನನ್ನಲ್ಲಿಯೇ ಇವೆ ಅನ್ನೋದನ್ನು ಅವನು ಹೇಳ್ತಾ ಇದ್ದಾನೆ ಇಲ್ಲಿ. ತ್ರೈವಿದ್ಯಾ ಮಾಂ ಸೋಮಪಾ ಪೂತ ಪಾಪ
ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಹರೇ ಕೃಷ್ಣ. ಓದಿ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಹರೇ ಕೃಷ್ಣ. ಈಗ ಕೆಲವರು ವೇದಗಳನ್ನ ಅಭ್ಯಾಸ ಮಾಡಿ ಅಂದ್ರೆ ಸೋಮರಸವನ್ನ ಪಾನ ಮಾಡಿ ಅಂದ್ರೆ ಪುಣ್ಯವನ್ನ ಗಳಿಸ್ಕೊಂಡು ಪಾಪಗಳನ್ನ ನಾಶ ಮಾಡಿಕೊಂಡು ಬರೀ ಪುಣ್ಯ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ಸುಖವನ್ನ ಅನುಭವಿಸ್ತಾರೆ. ಸ್ವರ್ಗ ಅನ್ನುವಂಥ ಅಲ್ಲಿ ಸುಖವನ್ನೇ ಅನುಭವಿಸುವಂತ. ಆದ್ರೆ ಯಾರು ಶುದ್ಧ ಭಕ್ತರು ಇರ್ತಾರೆ ಅವರಿಗೆ ಸ್ವರ್ಗ ಬೇಕಾಗೋದಿಲ್ಲ. ಆದ್ರೆ ಕೆಲವರು ಸ್ವರ್ಗವನ್ನ ಅಪೇಕ್ಷಿಸ್ತಾರೆ. ಅವರು ಪುಣ್ಯ ಸ್ವರ್ಗ ಲೋಕಕ್ಕೆ ಅಲ್ಲಿ ಹೋಗ್ತಾರೆ. ಆದ್ರೆ ನಾವು ತಿಳ್ಕೊಳ್ತೇವೆ ಸ್ವರ್ಗಕ್ಕೆ ಹೋಗ್ಬಿಟ್ರೆ ಆಯ್ತು ಅಂತ. ಸ್ವರ್ಗಕ್ಕೆ ಹೋದ್ರೆ ಆಗಲ್ಲ. ಅಲ್ಲಿ ಸ್ವರ್ಗ ಸುಖವನ್ನ ಅವರು ಅನುಭವಿಸ್ತಾರೆ. ಆಮೇಲೆ ಏನಾಗತ್ತೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮೃತ್ಯುಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮೃತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಈಗ ನಾವು ತಿಳ್ಕೊಳ್ಬೋದು, ನಾವು ಆತರ ತಿಳ್ಕೊಂಡ್ರೆ ಅದು ಸರಿಯಾದದ್ದಲ್ಲ. ಏನು, ನಾವು ಸ್ವರ್ಗಕ್ಕೆ ಹೋಗ್ಬಿಟ್ರೆ ಆಯ್ತು ಅಂತ. ಸ್ವರ್ಗಕ್ಕೆ ಹೋದ್ರೂ ಸಹಿತ ಅಲ್ಲಿ ಇದು ಅಮೆರಿಕಕ್ಕೆ ಹೋದಾಗೆ ನಾವು ವೀಸಾ ಇಟ್ಕೊಂಡು ಒಂದಿಷ್ಟು ದುಡ್ಡು ಇಟ್ಕೊಂಡು ಅಮೆರಿಕಕ್ಕೆ ಹೋದೆ, ಅಮೆರಿಕಕ್ಕೆ ಹೋಗ್ಬೇಕಂತ ಅಲ್ವಾ ಆಸೆ ಪಟ್ಟು ಹೋಗ್ತೇವೆ. ಆದರೆ ಅಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲ, ವೀಸಾನು ಮುಗೀತು ಅಂದ್ರೆ ನಾವು ಅಲ್ಲಿ ಇರ್ಲಿಕ್ಕೆ ಸಾಧ್ಯನಾ? ಆಗತ್ತಾ ಇರ್ಲಿಕ್ಕೆ? ಹರೇ ಕೃಷ್ಣ. ಇಲ್ಲ ಇಲ್ಲ. ವಾಪಸ್ ಬರ್ಬೇಕು ತಾನೆ, ಯಾಕಂದ್ರೆ ದುಡ್ಡು ಖಾಲಿ ಆಗಿದೆ, ವೀಸಾನು ಮುಗ್ದಿದೆ. ಅದೇ ರೀತಿ ಸ್ವರ್ಗಕ್ಕೆ ಹೋದ್ರೆ ಪುಣ್ಯ ಇಟ್ಕೊಂಡು ಹೋಗೋದು. ಪುಣ್ಯ ಅಂದ್ರೆ ನಮ್ಮಲ್ಲಿ ಕರೆನ್ಸಿ, ದುಡ್ಡು. ಅದನ್ನ ಇಟ್ಕೊಂಡು ನಾವು ಸ್ವರ್ಗಕ್ಕೆ ಹೋಗ್ಬೋದು. ಆದರೆ ಪುಣ್ಯ ಅಲ್ಲಿ ನಾವು ಎಷ್ಟು ಸುಖ ಅನುಭವಿಸ್ತೇವೋ ಅಷ್ಟು ಪುಣ್ಯ ಖರ್ಚಾಗತ್ತೆ. ಪುಣ್ಯ ಕೊಟ್ಟು ಸುಖ ಪಡಿಬೇಕು, ಪುಣ್ಯ ಕೊಟ್ಟು ಸುಖ ಪಡಿಬೇಕು. ಆದ್ರಿಂದ ನಾವು ಪುಣ್ಯ ಅಂದ್ರೆ ಆ ಪುಣ್ಯ ಕ್ಷೀಣಿಸಿದ ನಂತರ ಮತ್ತೆ ಅವನು ಮೃತ್ಯು ಲೋಕಕ್ಕೆ ಬರ್ತಾನೆ, ಮತ್ತೆ ಭೂಮಿಗೆ ಬರ್ತಾನೆ, ಮತ್ತೆ ಇಲ್ಲಿ ಹುಟ್ಟು ಸಾವಿನ ಚಕ್ರಕ್ಕೆ ಅವನು ಮತ್ತೆ ಸಿಕ್ಕಿ ಹಾಕಿಕೊಳ್ತಾನೆ. ಅದರಿಂದ ಶುದ್ಧ ಭಕ್ತರಿಗೆ, ಯಾರು ಭಗವಂತನ ಸೇವೆಯನ್ನು ಅಪೇಕ್ಷಿಸ್ತಾರೆ, ಅವರಿಗೆ ಸ್ವರ್ಗನೂ ಬೇಡ, ನರಕನೂ ಬೇಡ. ಅಥವಾ ಅವರು ಅಂದ್ರೆ ಒಂದು ಹಂತದಲ್ಲಿ ಶುದ್ಧ ಭಕ್ತರು ಭಗವಂತನ ಸೇವೆಯನ್ನ ಬಿಟ್ಟು ನನಗೆ ವೈಕುಂಠಕ್ಕೆ ಹೋಗ್ಬೇಕು ಅನ್ನುವಂಥ ಆಸೆ ಸಹಿತ ಅವರಿಂದ ಹೋಗ್ಬಿಡತ್ತೆ. ಎಲ್ಲೇ ಇದ್ರು ನನಗೆ ಅವನ ಸೇವೆ ಒಂದು ಸಿಕ್ಕರೆ ಸಾಕು ಅನ್ನುವಂಥದ್ದು. ಅನನ್ಯ ಚಿಂತೆಯಂತೋ ಮಾಂ. ನೀವು ಹೇಳಿದ ಹಾಗೆ ಸ್ವಾಮಿ ವಿವೇಕಾನಂದರು, ನಾನು ಆತ್ಮಬೋಧದಲ್ಲಿ ಕೇಳಿದ್ದು, ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ, ನನಗೆ ಪುನಃ ಹುಟ್ಟಿ ಬಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಇಷ್ಟ ಇದೆ ಅಂತ ನೀವು ಹೇಳಿದ ಹಾಗೆ. ಸೊ ಅವರಿಗೆ ಅಂದ್ರೆ ಇದು ಒಳ್ಳೆ ಕಾರ್ಯ ಅಂದ್ರೆ ಏನು, ಭಗವಂತನ ಸೇವೆ ಮಾಡ್ಬೇಕು ಅನ್ನುವಂಥದ್ದು. ಬಟ್ ಅದು ಗೊತ್ತಿಲ್ಲ. ವಿವೇಕಾನಂದರು ಓಕೆ, ಅವರು ಸಹಿತ ಒಂಥರ ಚೇತನಾನೇ, ಅವರು ದಿವ್ಯ ಜೀವಾತ್ಮನೇ, ಸಾಮಾನ್ಯ. ಆದ್ರೆ ಭಗವದ್ ಭಕ್ತಿಯಲ್ಲಿ ನಾವು ಭಗವಂತನ ಸೇವೆಯನ್ನ ಬಿಟ್ರೆ ಬೇರೆ ಅಥವಾ ಬೇರೆ ಯಾವುದು ಭೌತಿಕ ವಿಚಾರಗಳ ಬಗ್ಗೆ ಮಾತಾಡುವುದಿಲ್ಲ. ಸೊ ಭಗವಂತನ ಭಕ್ತಿಯಲ್ಲಿ ಅವರು ಭೌತಿಕ ವಿಚಾರಗಳಲ್ಲಿ, ಉದಾಹರಣೆಗೆ ನಮ್ಮ ದೇಶ, ನಮ್ಮ ಧರ್ಮ ಆ ಥರ ಇದು ನಮಗೆ ಒಂದೇ ಧರ್ಮ, ಸನಾತನ ಧರ್ಮ, ಅಥವಾ ಭಗವಂತನ ಸೇವೆ, ಕೃಷ್ಣನ ಸೇವೆ ಮಾಡುವಂತಹದ್ದು. ಸೊ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಹರೇ ಕೃಷ್ಣ. ನೋಡಿ, ಕೃಷ್ಣ ಎಷ್ಟು
ಕ್ಲಿಯರ್ ಆಗಿ ನಮಗೆ ಇಲ್ಲಿ ಹೇಳಿದ್ದಾನೆ, ನಾನು ಇರುವುದನ್ನ ಕಾಪಾಡ್ತೇನೆ, ಇಲ್ಲದನ್ನ ಕೊಡ್ತೇನೆ. ಆದರೆ ಯಾರಿಗೆ ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನ ಪರಿಶುದ್ಧ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವರು. ಸೊ ಅವನ ಕುರಿತಾಗಿ ಭಕ್ತಿಯನ್ನು ಮಾಡುವಂತಹದ್ದು ಅಂದ್ರೆ ಇದು ಅನ್ಯ ಚಿಂತೆ ಇಲ್ಲದೆ. ಒಬ್ಬ ಅರ್ಜುನ ಪಂಡಿತ ಇದ್ದಂತೆ, ಭಾಗವತದಲ್ಲಿ ಬರುವಂತಹ ಒಂದು ಇದು ಸನ್ನಿವೇಶ. ಅರ್ಜುನ ಪಂಡಿತ ಬಡ ಬ್ರಾಹ್ಮಣ, ಅವನ ಹತ್ರ ಊಟ ಮನೆಯಲ್ಲಿ ಸುಮಾರು ದಿವಸದಿಂದ ಅಡುಗೆನೇ ಮಾಡಿಲ್ಲಂತೆ. ಅವನು ಯಾವಾಗಲೂ ಈ ಶ್ಲೋಕ ಓದ್ತಾನೆ, ಭಗವಂತನಲ್ಲಿ ಅಷ್ಟು ಭಕ್ತಿ ಅವನಿಗೆ. ಈ ಶ್ಲೋಕದಲ್ಲಿ ಹೇಳ್ತಾನೆ, ಅನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಎಲ್ಲ ಯೋಗಕ್ಷೇಮ ನೋಡ್ಕೊಳ್ಳೋನು ನೀನು ಅಂತ, ನಾನೇ ಅಂತ ಭಗವಂತ ಹೇಳಿದ್ದಾನಲ್ಲ, ಅವನು ಯೋಗಕ್ಷೇಮ ಭಗವಂತ ನೋಡ್ಕೊಳ್ತಾನೆ ಅಂತ ಓದ್ತಾ 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 ಇರ್ತಾನಂತೆ. ಆದರೆ ಹೆಂಡತಿ ಕೋಪಗೊಂಡು, ಏನು ಹೇಳ್ತಾ ಇದ್ದೀರಾ ನೀವು, 4 ದಿವಸ ಆಯಿತು ಅಡುಗೆ ಮನೆಯಲ್ಲಿ ಬೆಂಕಿ ಹಚ್ಚಿಲ್ಲ, ಏನಾದರೂ ತಿನ್ಲಿಕ್ಕೆ ಸಿಗತ್ತಾ, ನೋಡ್ಕೊಂಡು ಬನ್ನಿ ಹೋಗಿ. ಅಂದರೆ ಅವ್ರು ಹೋಗ್ಬೇಕು, ಎಲ್ಲಾದರೂ ಯಾರಾದರೂ ಕರಿಬೇಕು, ಕೊಡಬೇಕು. ಬ್ರಾಹ್ಮಣರು ಅಂದ್ರೆ ಏನು ಅಲ್ವಾ, ಅವರಿಗೆ ಯಾರಾದರೂ ಏನಾದರೂ ಕೊಡಬೇಕು, ಕೊಟ್ಟರೆ ಮಾತ್ರ ಅವರಿಗೆ ಏನಾದರೂ ಸಿಗಲಿಕ್ಕೆ ಸಾಧ್ಯ. ಅದೇ ರೀತಿ ಅವನು ಹೆಂಡತಿ ಹೇಳಿದಾಳೆ ಅಂತ ಹೋಗ್ತಾರೆ. ಹೋದರೆ ಏನೂ ಸಿಗೋದಿಲ್ಲ. ಆದರೆ ಅವ್ರು ಆ ಕಡೆ ಹೋಗ್ತಾ ಇದ್ದ ಹಾಗೇನೆ 2 ಜನ ಹುಡುಗರು ಬಂಡಿ ತುಂಬ ಸಾಮಾನು ತಗೊಂಡು ಬರ್ತಾರೆ. ಅವ್ರು ಬಂದ್ಬಿಟ್ಟು ಇವಳಿಗೆ ಕೊಡ್ತಾಳೆ. ಯಾಕೆ, ಯಾರು ಕೊಟ್ಟರು? ಇಲ್ಲ, ಅವ್ರು ಹೇಳಿದ್ರು ನಿಮ್ಮ ಯಜಮಾನರು ಇದನ್ನು ಕೊಟ್ಟು ಕಳಿಸಿದ್ದಾರೆ, ಅಲ್ಲಿ ಯಾರ್ದೋ ಮನೇಲಿ ಏನೋ ಫಂಕ್ಷನ್ ಇರಬೇಕು ಮೋಸ್ಟ್ಲಿ, ಅಲ್ಲಿಂದ ಕೊಟ್ಟಿರಬೇಕು ಅಂತ. ಸೊ ಅವಳು ಬಹಳ ಖುಷಿಯಿಂದ ಎಲ್ಲ ಸ್ವೀಕಾರ ಮಾಡ್ಕೊಳ್ತಾಳೆ, ಇಟ್ಕೊಳ್ತಾಳೆ. ಆದರೆ ಅಲ್ಲಿ ಒಬ್ಬ ಹುಡುಗನ ಹಣೆ ಮೇಲೆ ತುಂಬ ಗಾಯ ಆಗಿರತ್ತಂತೆ, ರಕ್ತ ಬರ್ತಾ ಇರತ್ತಂತೆ. ಅವರು ಯಾಕೆ ಅಂತ ಅವನ ಹತ್ರ ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲ ಸುಮ್ಮನೆ ಹೀಗೆ ನಾವು ಆಟ ಆಡುವಾಗ ಯಾರೋ ಹೀಗೆ ಏನೋ ತಾಗಿ ಆ ಥರ ಬರ್ತಾ ಇದೆ ಅಂತ. ಆದರೆ ಇವಳು ಏನು ಮಾಡಿರ್ತಾಳೆ ಅಂದರೆ, ಅವರ ಗಂಡ ಅಂದರೆ ಅರ್ಜುನ ಪಂಡಿತ ಹೊರಗಡೆ ಹೋದಾಗ ಅವನು ಓದ್ತಾ ಇರುವಂಥ ಈ ಶ್ಲೋಕ ಇರುತ್ತಲ್ಲ, ಅನನ್ಯ ಚಿಂತೆಯಂತೋಮ ಯೋಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ವಿಷಮ. ಇದು ಏನು ಹೇಳ್ತಾ ಇದ್ದೇನೆ ಭಗವಂತ, ನಮಗೆ ಇಷ್ಟು ಕಷ್ಟ ಇದೆ, ಊಟ ಮಾಡಲಿಕ್ಕೂ ಗತಿ ಇಲ್ಲ, ಮನೆಯಲ್ಲಿ ಏನು ಸಾಮಾನಿಲ್ಲ, ಹಾಕಿ ಗೀಚ್ತಾಳೆ ಅದ್ರ ಮೇಲೆ. ಇದು ಏನು ಭಗವಂತ ಹೇಳಿದ್ದಾನೆ ಅಂತ. ಸೊ ಆ ರೀತಿಯಾಗಿ ಗೀಚಿದಾಗ ಆ ಹುಡುಗ ಅಂದರೆ ಅಲ್ಲಿ ಬಂದಿರುವಂಥವ್ರು ಯಾರು ಎಲ್ಲ ಕೃಷ್ಣ ಮತ್ತೆ ಬಲರಾಮರೇ ಆಗಿರ್ತಾರೆ, ಸಾಮಾನು ತಗೊಂಡು ಅವರಿಗೆ ಬಂದು ಕೊಟ್ಟು ಹೋಗ್ತಾರೆ. ಅವಳು ಗಂಡ ಬಂದ್ಮೇಲೆ ಹೇಳ್ತಾಳೆ, ಹೀಗೆ 2 ಹುಡುಗರು ಬಂದಿದ್ರು, ಒಬ್ಬನಿಗೆ ಈ ಥರ ಗಾಯ ಆಗಿತ್ತು, ಆದರೆ ಅವರೆಲ್ಲ ಇದು ಕೊಟ್ಟು ಹೋದ್ರು, ಬಹಳ ನೋಡ್ಲಿಕ್ಕೆ ಬಹಳ ಸುಂದರವಾಗಿದ್ರು. ಸೊ ಆ ರೀತಿಯಾಗಿ ಹೇಳಿದಾಗ ಭಗವಂತ ಅವನು ಅರ್ಜುನ ಪಂಡಿತ ಅವನಿಗೆ, ಯಾರಪ್ಪ, ನನಗೇನು ಎಲ್ಲೂ ಯಾರು ಕರೆದೇ ಇಲ್ಲ ಇವತ್ತು ಏನು ಉಪವಾಸವೇ ಗತಿ ಅಂತ ಅವರು ಪಾಪ ಹಾಗೆ ಬರ್ತಾ ಇರ್ತಾನೆ. ಆದರೆ ಅವನು ಅದನ್ನೆಲ್ಲ ತಿಳಿದ ಮೇಲೆ ಅವನಿಗೆ ಅರ್ಥ ಆಗತ್ತೆ. ಅವನು ಹೋಗಿ ನೋಡ್ತಾನೆ ಅವನ ಶ್ಲೋಕ, ಮತ್ತೆ ವಾಪಸ್ ಅವನ ಜಾಗದಲ್ಲಿ ಹೋಗಿ ಇದನ್ನ ಮತ್ತೆ ಓದಬೇಕು ಅಂತ. ಆದರೆ ಅಲ್ಲಿ ಹೋದ್ರೆ ಅದು ಎಲ್ಲ ಇವಳು ಅದ್ರ ಮೇಲೆ ಎಲ್ಲ ಗೀಚಿದ್ದಾಳೆ. ಸೊ ಅದನ್ನ ನೋಡ್ಬಿಟ್ಟು ಅವನಿಗೆ ಅರ್ಥ ಆಗತ್ತೋ ಇದು ಭಗವಂತನಂತ. ಅಂದ್ರೆ ಭಗವಂತ ಹೇಳ್ತಾ ಇರುವಂತಹದ್ದು ಏನಂದ್ರೆ, ಇಲ್ಲಿ ಮುಖ್ಯವಾಗಿ ನಾನು ಇಲ್ಲದನ್ನ ಕೊಡ್ತೇನೆ ಮತ್ತು ಇರುವುದನ್ನ ಕಾಪಾಡ್ತೇನೆ. ಇದರ ಅನುಭವವೂ ನಮಗೆ ಆಗತ್ತೆ ಹರಿನಾಮ ಸ್ಮರಣೆಯನ್ನ ಮಾಡ್ತಾ ಹೋದಾಗ. ಅದರ ಅರ್ಥ ಶಬ್ದದಲ್ಲಿ ಭಗವಂತ ಇದ್ದಾನೆ 100%. ಅವನು ಯಾವ ರೂಪದಲ್ಲಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ನಾಮರೂಪವೂ ಒಂದು, ಶಬ್ದದಲ್ಲಿಯೂ ಅವನು ಇದ್ದಾನೆ, 100% ಇದ್ದಾನೆ. ಅದಕ್ಕೆ ಹರಿನಾಮ ಸ್ಮರಣೆ ಗಟ್ಟಿಯಾಗಿ ಹಿಡ್ಕೋಬೇಕು. ಈ ಕಲಿಯುಗದಲ್ಲಿ ನಮಗೆ ಒಂದೇ ದಾರಿ, ಹರಿನಾಮ ಸ್ಮರಣೆ ಬಿಟ್ಟರೆ ಬೇರೆ ದಾರಿ ಇಲ್ಲ. ಬೇರೆ ದಾರಿ ಚೈತನ್ಯ ಮಹಾಪ್ರಭುಗಳು 3 ಸಲ ಹೇಳ್ತಾರೆ. ಯಾವುದಾದ್ರೂ ಪ್ರಮಾಣವಾಗಿ ಶಾಸ್ತ್ರದಲ್ಲಿ ಹೇಳಿದಾಗ 3 ಸಲ ಹೇಳಿದರೆ ಅದು ಖಂಡಿತವಾಗಿ ಅದು ಪ್ರಮಾಣ. ಅದರಿಂದ ಈ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇವೆಲ್ಲ ನಮಗೆ ಪ್ರಮಾಣ. ಇದರಲ್ಲಿ ಏನು ಹೇಳಿದೆಯೋ ಅದು ಪ್ರಮಾಣ ನಮಗೆ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಯಾಕೆ ಅಂದ್ರೆ ಒಬ್ರು ಪ್ರಭುಜಿ ಅವರು ಇದ್ದಾರಾ? ಡಾಕ್ಟರ್ ಪ್ರಭುಜಿ ಇದ್ದೀರಾ? ಲೋಕೇಶ್ ಪ್ರಭುಜಿ, ಲೋಕೇಶ್ ಅವರಲ್ವಾ? ಡಾಕ್ಟರ್ ಲೋಕೇಶ್. ಓಕೆ, ಅವರೊಂದು ಪ್ರಶ್ನೆ ಕೇಳಿದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಒಂದ್ಸಲ ಕೇಳಿದ್ರು. ಏನೋ ನಾವು ಬೇರೆ ದೇವತೆಗಳನ್ನ ಅಲ್ಲಿ ಭಗವಂತನನ್ನ ನೋಡ್ಬೋದು. ಭಗವಂತ ನಾವು ಎಲ್ಲ ಕಡೆ ನೋಡಬೇಕು. ಯಾಕೆಂದ್ರೆ ಎಲ್ಲರೂ ಜೀವಿಗಳೇ,
ಅದರಿಂದ ಕೆಲವು ಜೀವಿಗಳು ಆ ಥರ ಭಗವಂತ ಕೊಟ್ಟಿರುವಂತಹ ಶಕ್ತಿಯ ಮೇಲೆ ಬೇರೆ ಬೇರೆ ಲೆವೆಲಲ್ಲಿ ಇರ್ತಾರೆ, ಅಂದರೆ ಈ ಬೇರೆ ಬೇರೆ ದೇವತೆಗಳು ಸಹಿತ. ಆದರೆ ಈ ಥರ ದೇವತೆಗಳನ್ನ ಪೂಜಿಸೋರು ನನ್ನನ್ನೇ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ನೀವು ನೋಡ್ಬೋದು, ಪ್ರತಿ ಸಲ ಎಲ್ಲೇ ಪೂಜೆ ಮಾಡಿದ್ರು ನಾವು ಕೊನೆಯದಾಗಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ. ಎಲ್ಲವೂ ಅವನಿಗೆ ಸೇರಬೇಕಾದದ್ದು ಅಂತ. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಂ ಇತಿ ಸಮರ್ಪಯಾಮಿ. ಯಾಕೆ ಎಲ್ಲವನ್ನ ನಾರಾಯಣನಿಗೆ ಸಮರ್ಪಣೆ? ನಾವು ಗಣೇಶನ ಪೂಜೆ ಮಾಡಿದ್ರು ಅದನ್ನು ಹೇಳ್ತೇವೆ, ಶಿವನ ಪೂಜೆ ಮಾಡಿದ್ರು ಅದನ್ನು ಹೇಳ್ತೇವೆ. ಯಾಕೆಂದ್ರೆ ಅದು ಅಲ್ಲಿ ನಿಜವಾಗಿ ಆ ಇದನ್ನ ಸ್ವೀಕಾರ ಮಾಡುವನು ಅಥವಾ ಅದಕ್ಕೆ ಫಲ ಕೊಡುವವನು ನಾರಾಯಣನೇ. ಅದರಿಂದ ಅಲ್ಲಿಂದನೇ ಬರಬೇಕದು. ಅದರಿಂದ ಅವನು ಹೇಳ್ತಾನೆ, ನನ್ನನ್ನು ಪೂಜಿಸ್ತಾರೆ ಅವರು ತಪ್ಪು ರೀತಿಯಲ್ಲಿ ಮಾಡ್ತಾರೆ, ಅವರಿಗೆ ಅಂದ್ರೆ ಆ ಜ್ಞಾನ ಇರಬೇಕು ಅನ್ನುವಂಥದ್ದು. ಯಾಂತಿ ದೇವವೃತ ದೇವಾನ್ ಪಿತೃನ್ ಯಾಂತಿ ಪಿತೃವೃತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ. ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಇಷ್ಟೇ ಭಗವಂತ ಹೇಳ್ತಾ ಇದ್ದಾನೆ ಕ್ಲಿಯರ್ ಆಗಿ. ನಾವು ಯಾವ್ಯಾವ ದೇವತೆಗಳನ್ನ ಪೂಜಿಸಿದ್ರೆ ಅಲ್ಲಿ ಹೋಗ್ತೇವೆ, ದೇವತೆಗಳ ಲೋಕಕ್ಕೆ ಹೋಗ್ತೇವೆ. ಕೆಲವರು ಪಿತೃಗಳನ್ನ ಪೂಜಿಸ್ತಾರೆ, ಪಿತೃಗಳ ಲೋಕ ಇದೆ, ಪಿತೃಗಳ ಲೋಕಕ್ಕೆ ಹೋಗ್ತಾರೆ ಅವರು ಶರೀರ ತ್ಯಾಗ ಮಾಡಿದ ಮೇಲೆ. ಕೆಲವರು ಭೂತಾರಾಧನೆಯನ್ನ ಮಾಡ್ತಾರೆ, ಭೂತಗಳನ್ನ ಪೂಜಿಸ್ತಾರೆ. ಸೊ ಭೂತ ಪೂಜಿಸುವವರು ಭೂತಗಳ ಲೋಕ ಇದೆ ಅಲ್ಲಿ ಹೋಗ್ತಾರೆ. ಮತ್ತೆ ಯಾರು ಕೃಷ್ಣನನ್ನ ಪೂಜಿಸ್ತಾರೆ ಅವರು ಕೃಷ್ಣನ ಜೊತೆಗೆ ಇರ್ತಾರೆ, ನನ್ನೊಡನೆ ಅವರು ಇರ್ತಾರೆ. ಸಿಂಪಲ್ ಲಾಜಿಕ್ ಅಲ್ವಾ ಭಗವಂತನ ಕೃಷ್ಣಂದು ಸಿಂಪಲ್ ಲಾಜಿಕ್ ಇಲ್ಲಿ. ನೀವು ಏನೇನು ಮಾಡ್ತೀರೋ ಮಾಡ್ಕೊಳ್ಳಿ, ನಿಮ್ಗೆ ಅದೇ ಅಂತ. ಸೊ ಆ ರೀತಿಯಾಗಿ ಸೊ ಅವನು ಹೇಳ್ತಾನೆ, ನನ್ನನ್ನು ಯಾರು ಪೂಜೆ ಮಾಡ್ತಾರೋ ನನ್ನ ಜೊತೆಗೆ ಬರ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ನಾವು ಅಟ್ಲೀಸ್ಟ್ ದಿವಸ ಇದನ್ನ ಮಾಡ್ಬೋದಲ್ಲ ಪ್ರತಿಯೊಬ್ಬರು? ಒಂದು ಕೃಷ್ಣನಿಗೋಸ್ಕರ ಒಂದು ಎಲೆ ಅಂದ್ರೆ ತುಳಸಿ ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರಿಗೆ ತುಳಸಿ ಎಲೆ ಹಾಕಿ ಅದನ್ನ ಕೊಟ್ಟರು ಅವನು ಸ್ವೀಕಾರ ಮಾಡ್ತಾನೆ. ಹಾಗಂತ ಪ್ರಭುಪಾದ ನಮ್ಗೆ ಏನ್ ಹೇಳ್ತಾರೆ, ಹಾಗಂತ ನಾವು ಏನನ್ನು ಅವನಿಗೆ ಅಂದ್ರೆ ಇಷ್ಟೇ ಮಾಡ್ಬೇಕಂತಲ್ಲ, ಬರೀ ಎಲೆನೇ ಕೊಡಬೇಕು, ತುಳಸಿ ಎಲೆನೇ ಕೊಡಬೇಕು ಯಾವಾಗ್ಲೂ ಅಥವಾ ಆತರ ಅಲ್ಲ. ನಮ್ಮ ಹತ್ರ ಏನಾಗುತ್ತೆ ಅದನ್ನೆಲ್ಲ ನಾವು ಮಾಡಬೇಕು ಅವನಿಗೆ. ಆದರೆ ಆಗಿಲ್ಲ ಅಂದ್ರೆ ಅವನು ಇಷ್ಟು ಕೊಟ್ಟರು ಸಾಕು, ಅವನಿಗೆ ಭಕ್ತಿಯಿಂದ ಅವನು ಇಷ್ಟು ಕೊಟ್ಟರು ತಗೊಳ್ತಾನೆ ಅಲ್ವಾ? ನಿಮ್ಗೆ ಸತ್ಯಭಾಮೆಯ ರುಕ್ಮಿಣಿಯರ ಕಥೆ ಗೊತ್ತಿರಬಹುದು. ಕುಲಾಭಾರ ಮಾಡ್ಲಿಕ್ಕೆ ಹೋಗ್ತಾರೆ ಕೃಷ್ಣಂದು. ಅವಳು ಎಷ್ಟು ತಂದು ಸುರಿದ್ಲು ಸತ್ಯಭಾಮೆ ಏನೂ ಆಗೋದಿಲ್ಲ. ಆಮೇಲೆ ಒಂದು ತುಳಸಿ ಎಲೆಯನ್ನು ತಂದು ರುಕ್ಮಿಣಿ ಇನ್ನೊಂದು ಕಡೆ ಇಟ್ಟಾಗ ಅದು ಬ್ಯಾಲೆನ್ಸ್ ಆಗತ್ತಂತೆ. ಅಂದ್ರೆ ಅಷ್ಟು ಆ ತುಳಸಿ ವೃಂದಾಯ ತುಳಸಿ ದೇವ್ಯಾಯ ಪ್ರಿಯಾಯ ಕೇಶವಸ್ಯಜ ವಿಷ್ಣು ಭಕ್ತಿ ಪ್ರದೇ ದೇವೇ ಸತ್ಯವತ್ತೇ ನಮೋ ನಮಃ. ಈ ಸತ್ಯವತಿ ಅಂದ್ರೆ ಆ ತುಳಸಿ ಮಾತೆ, ಅವಳ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂಡಾಗ ನಮ್ಗೆ ಬಹಳ ಬೇಗ ಕೃಷ್ಣ ಭಕ್ತಿ ಸಿಗತ್ತಂತೆ. ಅದರಿಂದ ಆ ತುಳಸಿ ಎಲೆಯ ಮುಖಾಂತರ ನಾವು ಅವರಿಗೆ ಭಗವಂತನಿಗೆ ಅರ್ಪಿಸಿ ಇಷ್ಟು ಕೊಟ್ರೆ ಸಾಕು ಅವನಿಗೆ. ಹಾಗಂತ ನಾವು ಇಷ್ಟೇ ಕೊಡ್ಬೇಕಂತಲ್ಲ, ಇಷ್ಟೇ ಅಂದ್ರೆ ನಮ್ಮ ಹತ್ರ ಏನಾಗತ್ತೋ ಎಲ್ಲವನ್ನೂ ನಾವು ಅವನಿಗೆ ಅರ್ಪಿಸ್ಬೇಕು ಅವನಿಗೆ. ಯತ್ಕರೋಷಿ ಯದಶ್ನಾಸಿ ಯಜ್ಜುಷೋಷಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷಂ ಅದರ್ಪಣಂ. ಕುಂತಿಯ ಮಗನಾದ ನೀನು ಏನನ್ನೇ ಮಾಡು, ಏನನ್ನೇ ಗುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಅದರಿಂದ ನಮ್ಮ ಜೀವನ ಅನ್ನುವಂಥದ್ದೇ ನಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಕೃಷ್ಣ ಇರಬೇಕು, ಭಗವಂತ ಇರಬೇಕು. ಆಗ ಮಾತ್ರ ಅಂದ್ರೆ ನಾವು ಎಲ್ಲವನ್ನು ಅವನಿಗೆ ಅರ್ಪಿಸಿ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬಹುದು. ಅದರಿಂದ ಅವನು ಹೇಳ್ತಾನೆ, ನೀನು ಏನನ್ನೇ ಬೇಕಾದ್ರೂ ಎಂಜಾಯ್ ಮಾಡು. ನೀನು ಅಂದ್ರೆ ಎಂಜಾಯ್ ಮಾಡೋದು ಅಂದ್ರೆ ಏನು? ವಿಕರ್ಮಗಳನ್ನ ಮಾಡೋದಲ್ಲ, ಅಕರ್ಮಗಳನ್ನ ಮಾಡುವಂತಹದ್ದು. ನೀನು ಏನನ್ನೇ ಮಾಡು, ಆದರೆ ಅದರ ಫಲಗಳನ್ನ ನೀನು ನನಗೆ ಅರ್ಪಿಸು, ನನಗೆ ಕೊಟ್ಟು ಬಿಡೋದು. ಅದರಿಂದ ಜನರಲಿ ಹೇಳ್ತಾರೆ,
ಉದಾಹರಣೆಗೆ ನಾವೇನಾದರೂ ದುಡಿದ್ರೂ ಸಹಿತ ಸಂಪತ್ತು ಲಕ್ಷ್ಮಿ ನೆಲೆಸ್ತಾಳೆ ದಾನಿಗಳ ಕೈಯಲ್ಲಿ. ಯಾಕೆ ನಮಗೆ ಅವನು ಸಂಪತ್ತು ಕೊಡ್ತಾನೆ? ನಾವು ದಾನ ಮಾಡಲಿ ಅಂತ, ನಾವು ಕೊಡಬೇಕು ಅಂತ. ಆದರೆ ನಮ್ಮಲ್ಲಿ ಸಂಪತ್ತನ್ನು ಇಟ್ಕೊಳ್ಳೋರು ಜಾಸ್ತಿ ಇದ್ದಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ನಮ್ಮ ಒಬ್ಬ ಗೆಳೆಯ ಹೇಳ್ತಾ ಇದ್ದ, ಎಷ್ಟು ದುಡ್ಡಿದೆ ಅವನ ಹತ್ರ, ಆದರೆ 10 ವರ್ಷದಿಂದ ಅದೇ ಜಾಕೆಟ್ ಹಾಕೊಳ್ತಾ ಇದ್ದಾನೆ, ಅದೇ ಟೀ ಶರ್ಟ್ ಹಾಕೊಳ್ತಾ ಇದ್ದಾನೆ ಅಂತ. ಅಲ್ಲ, ಹಾಗಂತ ಟೀ ಶರ್ಟ್ ಖರೀದಿ ಮಾಡ್ಬೇಕಂತಲ್ಲ, ಅಲ್ಲ, ದುಡ್ಡಿದೆ, ಆದರೆ ಏನು ಮಾಡ್ದ ಆ ದುಡ್ಡನ್ನು ಇಟ್ಕೊಂಡು ಅಂತ. ಆಮೇಲೆ ಅವನು ಸಡನ್ ಆಗಿ ಒಂದಿನ ಹೋಗ್ಬಿಟ್ಟ. ಅಂದರೆ ಆ ದುಡ್ಡನ್ನು ಬೇರೆಯವರಿಗೆ ದಾನನೂ ಮಾಡಲಿಲ್ಲ, ಅಥವಾ ಅವನೂ ಅದನ್ನು ಅಂದರೆ ಉಪಯೋಗಿಸ್ಕೊಳ್ಳಲಿಲ್ಲ. ಆ ರೀತಿಯಾಗಿ ಅಂದರೆ ಹೇಳೋದೇನೆಂದರೆ, ಭಗವಂತ ಏನು ಹೇಳ್ತಾ ಇದ್ದಾನೆ, ಏನನ್ನಾದರೂ ಎಂಜಾಯ್ ಮಾಡಿನಾದ್ರೆ ಈ ಗೃಹಸ್ಥರಿಗೆ, ಎಸ್ಪೆಷಲಿ ಗೃಹಸ್ಥರಿಗೆ ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಏನು ದಾನ, ಯಾವ ರೀತಿಯ ದಾನ? ನಾವು ಈಗ ರೂಪ ಗೋಸ್ವಾಮಿ ಅವರು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ, ನಾವು ಎಷ್ಟು ದುಡಿತೇವೋ ಅದರ 50% ದಾನ ಮಾಡಬೇಕಂತೆ, 25% ನಮಗೋಸ್ಕರ ನಾವು ಖರ್ಚು ಮಾಡಬೇಕಂತೆ, ಮತ್ತೆ 25% ನಾವು ನಮ್ಮ ಮುಂದೆ ಬೇಕಾಗತ್ತೆ ಅಂತ ಸೇವಿಂಗ್ ಮಾಡಬೇಕಂತೆ. ಸೊ ಅದು ಅಂದರೆ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ. ಅದರಿಂದ ಭಗವಂತ ಏನು ಹೇಳ್ತಾ ಇದೆ ಅಂದರೆ, ಎಲ್ಲವನ್ನು ನನಗೆ ಕಾಣಿಕೆಯಾಗಿ ನನಗೆ ಅರ್ಪಿಸು, ಮತ್ತೆ ನೀನು ಅದನ್ನು ಅನುಭವಿಸು ಅನ್ನುವುದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪ್ಯಹಂ. ನನಗೆ ಯಾರ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮಾನವಾಗಿ ಇರುತ್ತೇನೆ. ಆದರೆ ಯಾವತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಕೃಷ್ಣನಿಗೆ ಹತ್ರ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು? ಭಕ್ತಿ ಸೇವೆ ಮಾಡಬೇಕು. ಇಲ್ಲಾಂದ್ರೆ ಅವನು ತಟಸ್ಥನಾಗಿರ್ತಾನೆ, ನಮ್ಮ ಪಾಡಿಗೆ ನಾವಿರ್ತೇವೆ, ಅವನ ಪಾಡಿಗೆ ಅವನಿರ್ತಾನೆ. ಆದರೆ ಯಾರು ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಅವನ ವಿಶೇಷ ಕೃಪೆ ಇರುತ್ತೆ. ಭಕ್ತರಿಗೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾನೆ. ಆ ಭೀಷ್ಮಾಚಾರ್ಯರ ತಪಸ್ಸನ್ನ ಉಳಿಸೋದಕ್ಕೋಸ್ಕರ ಅವನು ಕೆಳಗಿಳಿದು ಕೈಯಲ್ಲಿ ಚಕ್ರವನ್ನ ಹಿಡಿತಾನೆ. ಅದರದು ಮರದ ಚಕ್ರವೇ ಇರ್ಬೋದು, ಅಥವಾ ರಥದ ಚಕ್ರವೇ ಇರ್ಬೋದು, ಸುದರ್ಶನ ಚಕ್ರ ಅಲ್ಲದೆ ಇದ್ರು. ಆದರೆ ಅವನು ಆ ರೀತಿಯಾಗಿ ಅಂದರೆ ತನ್ನ ವಚನವನ್ನು ಸಹಿತ ಅವನು ಅಂದರೆ ಭಕ್ತರಿಗೋಸ್ಕರ ಅವನು ಆ ರೀತಿಯಾಗಿರ್ತಾನೆ. ಅವನ ಎಲ್ಲ ಲೀಲೆಗಳು, ಅದರಿಂದ ಭಗವಂತನ ಮಾಡಿದ್ದು ಅವನು ಯಾಕೆ ಹಂಗೆ ಮಾಡ್ದ, ಅವನು ಯಾಕೆ ಹಿಂಗೆ ಮಾಡ್ದ, ಅವನು ತಪ್ಪು ಮಾಡ್ದ, ಅವನು ಸರಿ ಮಾಡ್ದ ಅಂತ ನಾವು ಭಕ್ತಿಯಲ್ಲಿ ಆ ರೀತಿಯಾದಂತಹ ಅನಗತ್ಯ ಸದ್ದುಗದ್ದಲ ಆಗುವುದಿಲ್ಲ. ಅದನ್ನು ನಾವು ಸದ್ದುಗದ್ದಲ ಅಂತ ಹೇಳ್ತೇವೆ. ಅನ್ನೆಸೆಸರಿ ಆರ್ಗ್ಯುಮೆಂಟ್ಸು. ಆ ಆರ್ಗ್ಯುಮೆಂಟ್ ನಮ್ಮನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗುವುದಿಲ್ಲ. ಭಕ್ತಿಯಲ್ಲಿ ಅದು ಆಗುವುದಿಲ್ಲ. ಭಕ್ತಿಯಲ್ಲಿ ಏನು? ಭಕ್ತಿಯ ತ್ವನನ್ಯ ಶಕ್ಯ ಅಂದರೆ ಅನನ್ಯ ಭಕ್ತಿಯನ್ನು ನಾವು ಮಾಡುವಂತಹದ್ದು. ನಮ್ಮ ಕೆಪಾಸಿಟಿಗೆ ಮೀರಿ ಭಗವಂತನ ಭಕ್ತಿಯನ್ನು ನಾವು ಮಾಡಬೇಕು. ಅದರಿಂದ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಸುಧಾಮನನ್ನ ನಾವು ನೋಡ್ಬೋದು. ಅಪಿ ಚೇಸು ದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮಗ್ವ್ಯವಸಿತೋ ಹಿ ಸಹ. ಯಾವುದಾದರೂ ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದೇ ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಹರೇ ಕೃಷ್ಣ. ಉದಾಹರಣೆಗೆ ಯಾರಾದರೂ ಒಬ್ರು ಹೀನ ಕಾರ್ಯ ಮಾಡ್ತಾ ಇರಬಹುದು, ಆದರೆ ಅವರು ಭಕ್ತಿಯನ್ನ ಮಾಡ್ತಾ ಇದ್ರೆ ಕ್ರಮೇಣವಾಗಿ ಅವರು ಆ ಕಾರ್ಯದಿಂದ ಬಿಡುಗಡೆಯನ್ನ ಪಡೀತಾರೆ. ಅದರಿಂದ ಅವರನ್ನು ನಾವು ಸಾಧು ಅಂತಲೇ ಸ್ವೀಕಾರ ಮಾಡಬೇಕು ಅಂತ, ಅವರು ಭಕ್ತಿಯನ್ನ ಮಾಡ್ತಾ ಇದ್ರೆ. ಏಕೆಂದ್ರೆ ಅವರು ಅವರ ನಿರ್ಧಾರದಲ್ಲಿ ಅವರು ಸರಿಯಾಗಿರ್ತಾರೆ. ಸೊ ಉದಾಹರಣೆಗೆ ಒಂದು ಸಮಯದ ಅಭಾವ, ಶಾರ್ಟ್ ಆಗಿ ಹೇಳ್ತಾನೆ. ಒಬ್ಬ ಬ್ರಾಹ್ಮಣ ಇರ್ತಾನೆ, ಚಮ್ಮಾರ ಇರ್ತಾನೆ, ನಾರದರು ಬರ್ತಾರೆ. ಸೊ ನಾರದರು ಬಂದ್ಬಿಟ್ಟು ಅವರು ಬ್ರಾಹ್ಮಣ ಕೇಳ್ತಾನೆ, ನೀವು ಭಗವಂತನ ಹತ್ರ ಹೋದಾಗ ನನಗೆ ಕೇಳ್ತೀರಾ ನನಗೆ ಯಾವಾಗ ಮೋಕ್ಷ ಸಿಗತ್ತೆ ಅಂತ. ಹಾಗೆ ಒಬ್ಬ ಚಮ್ಮಾರ ಇರ್ತಾನೆ. ಆ ಚಮ್ಮಾರನು ಸಹಿತ ಅತ್ಯಂತ ಭಕ್ತಿಯಿಂದ ತನ್ನ ಕರ್ತವ್ಯವನ್ನ ಮಾಡ್ತಾ ಇರ್ತಾನೆ, ಆದರೆ ಭಗವಂತನಲ್ಲಿ ಅಷ್ಟೇ ಭಕ್ತಿಯನ್ನ ಹೊಂದಿರ್ತಾನೆ. ಅವನು ನಾರದರ ಹತ್ರ ಕೇಳ್ತಾನೆ, ನಾನು ಯಾವಾಗ ಬರ್ತೀನಿ ವಾಪಸ್ ಅಂತ ಕೇಳ್ತೀರಾ ನೀವು ಅವನ ಹತ್ರ ಹೋದಾಗ. ನಾರದರು ಹೋಗ್ತಾರೆ. ಈ ರೀತಿಯಾಗಿ ಅವ್ರು ಹೇಳ್ತಾರೆ, ಭಗವಂತ ಹೇಳ್ತಾನೆ, ಸೂಜಿ ಮನೆಯ ಒಳಗಡೆ ಸೂಜಿ ಕನ್ನಲ್ಲಿ
ಆನೆಯನ್ನ ಹಾಕ್ತಾ ಇದ್ದಾನೆ ಭಗವಂತ ಅಂತ ಹೇಳು ಅಂತ ಅವರಿಗೆ ಅರ್ಥ ಆಗತ್ತೆ ಅಂತ. ಅವನು ಬ್ರಾಹ್ಮಣನ ಹತ್ರ ಬಂದು ಹೇಳ್ತಾರೆ. ಬ್ರಾಹ್ಮಣ ಕೇಳ್ತಾನೆ, ನಾರದರೆ ಹೋಗಿದ್ರಾ, ಕೇಳಿದ್ರ, ಏನಂದ್ರು? ಆಗ ಬ್ರಾಹ್ಮಣ ಅವನು ನಾರದ ಹೇಳ್ತಾನೆ, ಇಲ್ಲ ಭಗವಂತ ಏನ್ ಮಾಡ್ತಾ ಇದ್ರು? ಸೊ ಭಗವಂತ ಹೇಳಿದ್ರು, ನಿಮಗೆ ಇನ್ನೂ ಹಲವು ಜನ್ಮಗಳು ಬೇಕಂತೆ ಮೋಕ್ಷ ಸಿಗ್ಲಿಕ್ಕೆ, ಈಗ ಸಿಗುವುದಿಲ್ಲ ಅಂತ ಬ್ರಾಹ್ಮಣರಿಗೆ ಹೇಳ್ತಾನೆ. ಅವರು ಕೋಪ ಬರುತ್ತೆ ಅವರಿಗೆ, ಬ್ರಾಹ್ಮಣರಿಗೆ, ನೀವು ಕೇಳಲೇ ಇಲ್ಲ, ಹಾಗೆ ಹೇಗೆ ಹೇಳಿ ಭಗವಂತ ಏನ್ ಮಾಡ್ತಾ ಇದ್ದ, ನೀವು ಹೋಗಿ ಕೇಳಿದಿದ್ರೆ. ಸೊ ಭಗವಂತ ಸೂಜಿಯ ಕಣ್ಣಲ್ಲಿ ಆನೆಯನ್ನ ತೂರಿಸ್ತಾ ಇದ್ದ. ಅರೆ ಅವರಿಗೆ ಮತ್ತೊಂದಿಷ್ಟು ಕೋಪ ಬರುತ್ತೆ ಬ್ರಾಹ್ಮಣರಿಗೆ, ಅದು ಹೇಗೆ ಸಾಧ್ಯ, ಸೂಜಿ ಕಣ್ಣಲ್ಲಿ ಯಾರಾದ್ರೂ ಆನೆ ಹಾಕ್ತಾರ? ಆಗ ನಾರದರಿಗೆ ಅರ್ಥ ಆಗತ್ತೆ. ಅವರು ಹಾಗೆ ಮುಂದೆ ಹೋಗಿ ಚಮ್ಮಾರನ ಹತ್ರ ಹೋಗ್ತಾರೆ. ಅವನು ಪಾಪ ಭಕ್ತಿಯಿಂದ ಆ ಕೆಲಸವನ್ನ ಮಾಡ್ಕೊಳ್ತಾ ಇದ್ದ. ಆದರೆ ಅವನು ಹೋಗಿ ಅಲ್ಲಿ ಅವನು ಕೇಳ್ತಾನೆ, ನಾರದರೆ ನೀವು ಭಗವಂತನ ಹತ್ರ ಸಿಕ್ಕಿದ್ರ, ಏನ್ ಹೇಳಿದ್ರು ಭಗವಂತ ಹೇಳಿದ್ರು, ಅವ್ರು ಏನ್ ಮಾಡ್ತಾ ಇದ್ರು, ಆನೆ ಅವರು ಅದನ್ನೇ ಹೇಳ್ತಾನೆ, ಸೂಜಿಯ ಕಣ್ಣಲ್ಲಿ ಆನೆಯನ್ನು ಹಾಕ್ತಾರೆ. ಆದ್ರೆ ಅವನು ಅದನ್ನ ಒಪ್ಕೊಳ್ತಾನೆ, ಯಾರು, ಚಮ್ಮಾರ ಅದನ್ನ ಒಪ್ಕೊಂಡು, ಓ ಅದ್ಭುತ ಅದ್ಭುತ ಅಂತ ಹೇಳ್ತಾನೆ. ಯಾಕೆ ಅಂತ ನಾರದರು ಕೇಳ್ತಾರೆ. ಯಾಕೆಂದ್ರೆ ಇಷ್ಟು ದೊಡ್ಡ ಮರವನ್ನೇ ಒಂದು ಚಿಕ್ಕ ಬೀಜದಲ್ಲಿ ಅವನು ಇಟ್ಟಿರುವಾಗ ಅವನಿಗೇನು ಮಹಾ ಕಷ್ಟ ಸೂಜಿಯ ಕಣ್ಣಲ್ಲಿ. ಆ ರೀತಿಯಾಗಿ ನಾವು ಭಗವಂತನನ್ನ ನಂಬಬೇಕು. ಆ ರೀತಿಯಾಗಿ ಕಾರಣ ಹುಡುಕಬಾರದು ಅವನನ್ನು ನಂಬದೇ ಇರಲಿಕ್ಕೆ. ಅದರಿಂದ ಯಾರು ಈ ರೀತಿಯಾಗಿ ಭಕ್ತಿಯನ್ನ ಮಾಡ್ತಾರೆ ಅವರು ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿರ್ತಾರೆ. ಮತ್ತು ಆಮೇಲೆ ಅಂದ್ರೆ ಅವರನ್ನು ನಾವು ಸಾಧು ಅಂತೆಲ್ಲ ಪರಿಗಣಿಸಬೇಕು. ಆಮೇಲೆ ಭಗವಂತನ ಕೃಪೆಯಿಂದ ಅವರು ಸತ್ಕಾರ್ಯವನ್ನ ಮಾಡ್ತಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದು ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಇದು ಮತ್ತೊಂದು ಪ್ರಮಾಣ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಅವನ ಮೇಲೆ ಭಕ್ತಿಯನ್ನ ಮಾಡ್ತಾರೆ ಯಾವತ್ತೂ ನಾಶವಾಗುವುದಿಲ್ಲ, ಯಾವತ್ತೂ ಅವನ ಕೃಪೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಅದರಿಂದ ನಾವು ಭಗವಂತನ ಭಕ್ತಿಯನ್ನ ಮಾಡಬೇಕು. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗ್ತಾನೆ ಮತ್ತೆ ಅವನು. ಆದ್ದರಿಂದ ಇಂತಹ ಭಕ್ತರು ಅವನಿಗೆ ಬಹಳ ಪ್ರಿಯರಾಗ್ತಾರೆ. ಹರೇ ಕೃಷ್ಣ. ಮಾಂ ಹಿ ಪಾರ್ಥಂ ವ್ಯಪಾಶ್ರಿತ್ಯ ಯೇಪಿ ಸ್ಯು ಪಾಪಯೋನಯಃ ಸ್ತ್ರೀಯೋ ವೈಶ್ಯ ಸದಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ನನ್ನ ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಪ್ರತಿಯೊಬ್ಬರು ಯಾರೇ ಇರಲಿ, ಅವರು ಇವರು ಅಂತಿಲ್ಲ, ಯಾರು ಭಕ್ತಿಯನ್ನ ಮಾಡ್ತಾರೋ ಪ್ರತಿಯೊಬ್ಬರು ಭಗವಂತನಲ್ಲಿ ಭಕ್ತಿಯನ್ನ ಅಂದ್ರೆ ಪರಮಗತಿಯನ್ನ ಪಡಿತಾರೆ. ಅವರು ಭಗವಂತನ ಪ್ರಾಪ್ತಿಯನ್ನ ಹೊಂದುತ್ತಾರೆ ಭಕ್ತಿಯನ್ನ ಮಾಡುವುದರಿಂದ ಅನ್ನುವಂಥದ್ದನ್ನು ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೇ ಬರುವೆ. ಇದೇ ಏನ್ ಮಾಡ್ಬೇಕು ನಾವು, ಅವನು ಹೇಳ್ತಾ ಇದ್ದಾನೆ, ನನ್ನನ್ನ ಚಿಂತಿಸುವುದರಲ್ಲಿ ಮನಸ್ಸನ್ನ ತೊಡಗಿಸು. ಆ ಮನಸ್ಸನ್ನ ನಾವು ಹರಿಯಲ್ಲಿ ಕೇಂದ್ರೀಕರಿಸಬೇಕು. ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನ ಪೂಜಿಸು. ಆ ರೀತಿ ಮಾಡೋದ್ರಿಂದ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ, ಖಂಡಿತವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಮನ್ಮನಾಭ ಮದ್ಭಕ್ತೋ ಮಧ್ಯ ಜೀವಾಂ ನಮಸ್ಕರು, ಈ ರೀತಿಯಾಗಿ ಅವನು ಹೇಳ್ತಾನೆ. ಇವತ್ತು ರಾಜಗುಹ್ಯ ಯೋಗ ಅತ್ಯಂತ ರಹಸ್ಯವಾದಂತಹ ರಹಸ್ಯದ ಬಗ್ಗೆ ಅವನು ಹೇಳ್ತಾನೆ, ತನ್ನ ಬಗ್ಗೆ ಹೇಳ್ತಾನೆ. ಮತ್ತೆ ಅವನನ್ನ ಹೇಗೆ ನಾವು ಸತತಂ ಕೀರ್ತಯಂತೋ ಮಾಂ, ಹಾಗೆ ಅವನನ್ನ ಯಾವಾಗಲೂ ಅವನ ಕೀರ್ತನೆ ಮಾಡುತ್ತಾ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಅವನಿಗೆ ಹತ್ತಿರ ಆಗಬಹುದು ಅನ್ನುವಂಥದ್ದು ಮಾಧುರ್ಯ ಭಕ್ತಿ. ಮನ್ಮನಾಭವ ಮದ್ಭಕ್ತಿ, ಇದು ಮಾಧುರ್ಯ ಭಕ್ತಿಯ ಬಗ್ಗೆ ಈಗ ಕೊನೆಯ ಶ್ಲೋಕದಲ್ಲಿ ಹೇಳುವಂತಹದ್ದು. ಆ ರೀತಿಯಾಗಿ ಮಾಡಿಕೊಂಡು ಅವರು ಅವನ ಸಂಪರ್ಕದಲ್ಲಿ ಇರ್ತಾರೆ ಮತ್ತು ಅವನ ಅಂದ್ರೆ ಹತ್ತಿರ ಸಹವರ್ತಿಗಳಾಗುವಂತಹದ್ದು, ಅವನ ಜೊತೆಗೆ ನೇರ ಸಂಬಂಧವನ್ನ ಪಡಿತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಕೊಂಡೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಸ್ವಲ್ಪ ಲಾಂಗ್ ಇತ್ತು, ಸಾರಿ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದರೂ ಕೇಳಬೇಕಂದ್ರೆ ಕೇಳ್ಬೋದು, ಇಲ್ಲ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ.
ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು ಎಲ್ರಿಗೂ. ಎಲ್ಲ ಅಟೆಂಡೆನ್ಸ್ ಹಾಕಿದ್ದೀರಲ್ಲ ಪ್ರಭುಜಿ? ಹಾಕಿದಾರ ಎಲ್ಲರೂ? ನೋಡ್ಕೊಂಡ್ಬಿಡಿ ಹಂಸನ. ಓಕೆ, ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಫಾರ್ಮ್ ಹಾಕಿದ್ದೀನಿ ಪ್ರಭುಜಿ. ಹಾಕಿದಾರಲ್ಲ? ಅವರಿಗೆಲ್ಲ ಗೊತ್ತಿದೆ ಬಿಡಿ ಈಗ. ಆಲ್ರೆಡಿ 10 ಕ್ಲಾಸ್ 9th. ಓಕೆ, ಲುಕ್ಸ್ ಲೈಕ್. ಓಕೆ, ನಾಳೆ ಗೀತಾ ಗೀತಾ ಜಯಂತಿ ಅಲ್ವಾ ಗುರೂಜಿ? ನಾಳೆ ಹಾ ಹೌದು, ನಾಳೆ ಏಕಾದಶಿ ಇದೆ, ಗೀತಾ ಹಾ. ಜಯಂತಿ ಇದೆ. ಭಗವದ್ಗೀತೆಯನ್ನ ನೀವು ಹೆಚ್ಚು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಥವಾ ಯಾರಿಗಾದ್ರೂ ಕೊಡಬಹುದು. ನಾಳೆ ಏಕಾದಶಿಯ ಇಲ್ಲಿ ಗೀತೆಯ ಭಗವದ್ಗೀತೆಯ ಪಠಣ ಆಗತ್ತೆ. ನಿಮಗೆ ಲಿಂಕ್ ಶೇರ್ ಮಾಡ್ಬೋದು ಗ್ರೂಪ್ ಅಲ್ಲಿ. ನಾಳೆ ಹೌದು, ಮಾಡಿದ್ದಾರೆ ಸರ್, ಶೇರ್ ಮಾಡಿದ್ದಾರೆ. ಮಾಡಿ. ಜಾಯಿನ್ ಆಗಿ ಪೂರ್ತಿ ಭಗವದ್ಗೀತೆಯನ್ನ ಓದ್ತಾರೆ, ಪಠಣ ಆಗತ್ತೆ. ಸೊ ಅದನ್ನು ಸೇರ್ಕೊಳ್ಳಿ. ಮತ್ತೆ ಏಕಾದಶಿಯ ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಹ್ಯಾಂಡ್ ಬುಕ್ ಇದನ್ನು ಹಾಕಿದ್ದಾರೆ, ಒಂದು PDF. ಹೇಗೆ ಹೌದು. ನಾವು ಈ ಧಾನ್ಯಗಳನ್ನ ತಿನ್ನಬಾರದು ಅನ್ನುವಂಥದ್ದು ಇದು ಏಕಾದಶಿ ವ್ರತ ಮಾಡುವಾಗ. ಅದರಲ್ಲಿ ನಿರ್ಜಲ ಇದೆ, ಸಜಲ ಇದೆ, ಅಥವಾ ಈ ಧಾನ್ಯಗಳನ್ನ ಹೊರತಾಗಿ ಈ ಸಾಬುದಾನ, ಈ ಗ್ರೌಂಡ್ ನಟ್, ಶೇಂಗಾ, ಅಥವಾ ಈ ರೂಟ್ಸ್ ಇದೆಯಲ್ಲ, ಸ್ವೀಟ್ ಪೊಟ್ಯಾಟೊ, ಹೌದು. ಪೊಟ್ಯಾಟೊ ಆ ಥರದನ್ನ ತಿನ್ಬಹುದು. ಬಾಳೆಕಾಯಿ ಅದನ್ನೆಲ್ಲ ತಿನ್ನಬಹುದು, ಆ ಥರದ್ದು ಮಾತ್ರ. ಬಟ್ ಧಾನ್ಯಗಳನ್ನ ಗೋಧಿ, ಅಕ್ಕಿ, ರಾಗಿ, ಜೋಳ ಆ ಥರದ್ದೆಲ್ಲ ತಿನ್ನಬಾರ್ದು. ಸೊ ಏಕಾದಶಿ ವ್ರತ ಮಾಡಬೇಕು. ಏಕಾದಶಿ ಬಹಳ ಬಹಳ, ಯಾಕೆಂದ್ರೆ ಯುಧಿಷ್ಠಿರ ಆ ಕೃಷ್ಣನ ಹತ್ರ ಕೇಳಿ ಕೃಷ್ಣ ಅವನಿಗೆ ಉತ್ತರ ಕೊಟ್ಟಿರುವಂತಹದ್ದು ಏಕಾದಶಿ ಮಹಾತ್ಮೆಯಲ್ಲಿ. ನಾವು ಯಾಕೆ ಏಕಾದಶಿಯನ್ನ ಮಾಡಬೇಕು ಅನ್ನೋಂಥದ್ದು ನಮಗೆ ಉಪವಾಸ ಅಂದ್ರೆ ಹತ್ತಿರದಲ್ಲಿ ವಾಸಿಸುವುದು ಅಂತ. ಆ ದಿವಸ ನಮ್ಮ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆ ವ್ರತ ಮಾಡುವುದರಿಂದ ಆದಷ್ಟು ಬೇಗ ನಮಗೆ ಪರಮಾತ್ಮನ ಅವನ ಅಂದ್ರೆ ಇದಾಗತ್ತೆ, ಅವನ ಏನೋ ಅವನ ಪ್ರಾಪ್ತಿ ಆಗತ್ತೆ ನಮಗೆ ಅನ್ನುವಂಥದ್ದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ಯಾರೋ ಹ್ಯಾಂಡ್ ಡೌನ್ ಮಾಡ್ತೇನೆ ಅಂತ ಹೇಳಿದ್ರು, ಅವ್ರಿಗೆ ಏನಾದ್ರು ಕೇಳಲಿಕ್ಕಿತ್ತ? ಇಲ್ಲ ಅಲ್ಲ? ಓಕೆ, ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ.
हरे राम 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 हरे हरे कृष्ण 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 हरे राम 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 हरे हरे कृष्ण कृष्ण हरे राम 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 हरे हरे कृष्ण कृष्ण हरे राम 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 हरे कृष्ण कृष्ण हरे राम राम हरे हरे कृष्ण कृष्ण हरे राम राम हरे कृष्ण कृष्ण हरे राम राम हरे कृष्ण हरे राम राम हरे कृष्ण हरे राम राम हरे कृष्ण राम हरे हरे कृष्ण कृष्ण हरे राम राम हरे कृष्ण हरे राम कृष्ण हरे राम हरे कृष्ण 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 हरे राम हरे कृष्ण हरे राम राम हरे कृष्ण हरे राम कृष्ण हरे राम कृष्ण हरे कृष्ण हरे हरे कृष्ण हरे कृष्ण 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 हरे राम राम हरे हरे कृष्ण ಧನ್ಯವಾದಗಳೆಲ್ಲರಿಗೂ वाञ्छाकल्पतरुभ्यश्च कृपा सिंधुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ ಇಲ್ಲಿ ಕರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ಧನ್ಯವಾದಗಳು. ಶುಭರಾತ್ರಿ. ಶುಭರಾತ್ರಿ ಶುಭರಾತ್ರಿ ಗುರುಜಿ. ಧನ್ಯವಾದಗಳು ಶುಭರಾತ್ರಿ ಎಲ್ರಿಗೂ ನಾಳೆ ಮತ್ತೆ ಭೇಟಿ ಆಗೋಣ ಓಕೆ ಹರೇ ಕೃಷ್ಣ